ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳಿಂದ ಕಲ್ಚರಲ್ ಪ್ರೋಗ್ರಾಮ್ಸ್ ಬೈ ದ ಸ್ಟೂಡೆಂಟ್ಸ್. ಗೆಟ್ ರೆಡಿ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಗೆಟ್ ರೆಡಿ. A very good morning to everyone.
Chandrika madam. Chandrika madam. ಎಲ್ಲರಿಗೂ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಸಾರುವ ಉದ್ದೇಶದಿಂದ ಫೆಡರಲ್ ಬ್ಯಾಂಕ್ ಪುತ್ತೂರು ಇವರು AVG ವಿದ್ಯಾಸಂಸ್ಥೆಗೆ ಗಿಡವೊಂದನ್ನು ಗೌರವಪೂರ್ವಕವಾಗಿ ನೀಡುತ್ತಿದ್ದಾರೆ. ಇಂದು ನಾವು ನೆಡುವ ಒಂದು ಗಿಡ ನಾಳೆ 1000 ಜೀವಗಳಿಗೆ ಆಶ್ರಯವಾಗುತ್ತದೆ. ಫೆಡರಲ್ ಬ್ಯಾಂಕಿನಿಂದ ಗ್ಲೆಮಾನ್ ಹಾಗೂ ಸಾಗರ್ ಅವರು ಈಗಾಗಲೇ ಇಲ್ಲಿಗೆ ಆಗಮಿಸಿದ್ದಾರೆ. ಐ ವಿಲ್ ವೆಲ್ಕಮ್ ಆನ್ ದ ಸ್ಟೇಜ್ ಮಿಸ್ಟರ್ ಗ್ಲೆಮರ್ ಆ್ಯಂಡ್ ಸಾಗರ್ ಫಾರ್ ಸ್ಯಾಪ್ಲಿಂಗ್ ಆಫ್ plant from Federal Bank Putturu. So I request with the correspondent Shri A.V. Narayana, Vice President Shri Umesh Maluvelu, Administrative Officer Shri Guddappa Gaudabalya to receive the plant. Thank you for Federal Bank Putturu. A small announcement for parents. Federal Bank offices will be available from 1:30 p.m. onwards for any assistance regarding minor account opening. Minor accounts are beneficial for scholarship, educational begins and encouraging saving habits from early age. Song. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು.
ಶಿವ ಕೈಲಾಸ ಸೇರಿಕೊಂಡನು. ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು. ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು. ಹೂ ಹಣ್ಣು ಕಾಯಿ ಕೊಟ್ಟು ಜಗಳ ಆಡೋ ಬುದ್ಧಿ ಕೊಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. What a energetic performance. Thank you, little stars. ಎಲ್ಲರೂ ರೆಡಿನಾ? ರೈಲು ಹೊರಡೋಕ್ಕೆ ಟೈಮ್ ಆಯಿತು. ಚುಕ್ಕು ಪುಕ್ಕ ಅಂತ ಹೋಗೋ ಈ ರೈಲಿನ ಜೊತೆ ನಮ್ಮ ಮಕ್ಕಳು ಮಸ್ತ್ ಡ್ಯಾನ್ಸ್ ಮಾಡ್ತಾರೆ. ಜೋರಾಗಿ ಕೈ ಚಪ್ಪಾಳೆ ಹೊಡೀರಿ ಚುಕ್ಕು ಪುಕ್ಕು ರೈಲಿಗಾಗಿ. ಲೆಟ್ಸ್ ವೆಲ್ಕಮ್ LKG ಸ್ಟೂಡೆಂಟ್ಸ್ ಫಾರ್ ಎ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಆತ್ಮೀಯ ಪೋಷಕರೇ ಹಾಗೂ ಪುಟಾಣಿ ಮಕ್ಕಳೇ, ಬಂದಂತಹ ಪೋಷಕರೆಲ್ಲರೂ ಸತ್ಯನಾರಾಯಣ ಪೂಜೆಯ ಹಾಗೂ ಗಣಹೋಮದ ಪ್ರಸಾದವನ್ನು ಸ್ವೀಕರಿಸದೇ ಇರುವವರು ಆದಷ್ಟು ಬೇಗ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಪೋಷಕರೇ, ಬಂದಂತಹ ಪೋಷಕರೆಲ್ಲರೂ ಸತ್ಯನಾರಾಯಣ ಪೂಜೆಯ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಶಾಲಾ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಸಾಂಗ್ ನಿಲ್ಲೋದಿಲ್ಲ ಎಲ್ಲೂ ಯಾಕಿಂಗೆ ಓಡ್ತೈತೋ, ಚಲು ಚಲು ಸ್ಮೈಲು ಐಲು ಪೈಲು ಸ್ಟೈಲು ಯಾಕಿಂಗೆ ಆಡ್ತೈತೋ. ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕಿಂಗೆ ಓಡ್ತೈತೋ, ಚಲು ಚಲು ಸ್ಮೈಲು ಐಲು ಪೈಲು ಸ್ಟೈಲು ಯಾಕಿಂಗೆ ಆಡ್ತೈತೋ.
ನಗುವಾಗ ಹಿಂದಿಂದೆ ಓಡಿ ಬಂದ ಶಿಲ್ಲೆ ಹಾಕಿ ನಿಂಗೆ ಉಸಿ ನನ್ನ ನೋಡು ಅಂದ ಹತ್ತಿ ನಾನು ಲೋನ ನಿನ್ನ ಸಾಲೆ ಹತ್ರ ಬನ್ನ ಕನಸಿನಾಗೆ ಬಂದು ತೊಂದ್ರೆ ಗಿಂದ್ರೆ ಕೊಟ್ಟ ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕಿಂಗೆ ಓಡ್ತೈತೋ ಚಲು ಚಲು ಸ್ಮೈಲು ಅಲ್ಲಿ ಪೈಲು ಸ್ಟೈಲು ಯಾಕಿಂಗೆ ಆಡ್ತೈತು ಹೂವು ಹಣ್ಣು ಇಟ್ಟು ನಿಂಗಾದಿ ಎತ್ತಬೇಕಾ ಎಲೆ ಅಡಿಕೆ ಕೊಟ್ಟು ಗಿಡಗಾಯಿ ಒಡೆಯಬೇಕಾ ಕಂಬಿಟ್ಟೆಲ್ಲ ಇಟ್ಟು ತಮಟೆ ಬಡಿಸಬೇಕಾ ಗಿಣಿ ಶಾಸ್ತ್ರ ನೋಡಿ ಕಣಿಕೇಲಿ ಕರೆಯಬೇಕಾ ಕೇಳಕಂತ ಎಣ್ಣ ನಿನ್ ಮನೆ ಗಂಟ ಬನ್ನ ಹೇಳು ಅಂತ ಹಾಡ್ನ ಬನ್ನಿನ ಎದುರು ಕುಂತ್ನ ನಿನ್ನ ಒಪ್ಪಿ ಬಿಟ್ನ ನಾ ಕಾಸೆ ಗೀಸೆ ಕೊಟ್ನ ಮತ್ತೆ ಬರ್ತೀನನ್ನ ನಾ ತಿರುಗಿ ನೋಡಿ ಹೋದ್ನ ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕಿಂಗೆ ಓಡ್ತೈತೋ ಚಲು ಚಲು ಸ್ಮೈಲು ಐಲು ಪೈಲು ಸ್ಟೈಲು ಯಾಕಿಂಗೆ ಆಡ್ತೈತೋ ತುಂಬ ಮುದ್ದಾದ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. UKG, get ready for the dance. Can I hear a loud Jai Hind from everyone? India is not just a country. This is an emotion woven in saffron, white and green to express this love for our motherland. Our UKG kids now present vibrant performance on their inspiring song, Des Rangila. Please put your hands together.
What an amazing performance from our UKG kids. Thank you, children. Yakshagana is one of the most popular folk theatre forms of Karnataka. It is noted for its music, colorful costumes, vigorous dance movements, expressions, and extempore dialogues. Now, Kumari Harshita from 8th standard going to perform Yakshagana dance. Let us welcome her with big round of applause. ಆಳುಕಲೆ ಯಕ್ಷಗಾನ ಆ, 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 ತಾನಿ ತಂದಾನ ತಂದನಾನ 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 ಆಕಾಶದಂಚಿನ ಸಿರಿಲೋಕದುಡಿಯೇ ಲೋಕೇಶ ಜಿ ಹರಿ ಕೊರಳಾಗೆ ಲೋಕೇಶ ಜಿ ಹರಿ ಕೊರಳಾಗೆ ಧರಿಸಿದ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಬೆಳ್ಳಿಯ ಬಿಟ್ಟಾದ ಕೋಡು ಗೆಲ್ಲಿನ ಮೇಗೆ ಬೆಳ್ಳಿಯ ಬಿಟ್ಟಾದ ಕೋಡು ಗೆಲ್ಲಿನ ಮೇಗೆ ಕುಳ್ಳಿಗ ಪರಶಿವ ಜಟಯಾಗೆ ಕುಳ್ಳಿಗ ಪರಶಿವ ಜಟಯಾಗೆ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳ್ಳಿಯ ಬೆಳಕಿನ ಚಂದ್ರಮ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ. What a beautiful performance. Thank you, dear student. When devotion takes the form of dance,
Every step becomes a prayer with graceful moves and pure bhakti. Our students will now take us on a spiritual journey dedicated to Lord Rama and Hanuman. Put your hands together for mesmerizing dance by second and third standard students. ನಾಮ ಹಾಡಿರೋ ರಾಮ ಬರುವನೋ, ಅವನ ಹಿಂದೆ ಹನುಮನೋ ಇದ್ದೇ ಇರುವನೋ. ಜೈ ಶ್ರೀರಾಮ ರಾಮ 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 ರಾಮ, ಜೈ ಶ್ರೀರಾಮ ರಾಮ 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 ರಾಮ. रामभद्राय रामचन्द्राय वेदसे रघुनाथाय नाथाय सीताय पतये नमः. ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. ಓ ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಗುರಿಯನೆಂದು ತಪ್ಪಿಲ್ಲ ಬಿಟ್ಟಿರುವ ಬಾಣ, ಹನುಮಂತ ಸೀತಮ್ಮ ಲಕ್ಷ್ಮಣನೇ ಪ್ರಾಣ. ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು, ಎಂಜಲನ್ನೇ ತಿಂದವನು ಭಕ್ತಿಗೆ ಸೊತು. ದಶ ದಿಶೆಯಲ್ಲೋ ಇವ ಮಹಾರಾಜ, ಯುಗ ಪುರುಷನೇ ಈ ಗುಣ ತೇಜ. ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭಯೋಗ. ನಂಬಿ ಬಂದವರ ಆಧಾರ, ರಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರೋ ಹಾಕೋ ಜೈಕಾರ. ಓ ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಗೆದ್ದ ಕಾರಣ. ಜೈ ಶ್ರೀರಾಮ್. Let's give our performance a huge round of applause. Bolo Jai Shri Ram. ये सिर्फ एक गीत नहीं है, हम सब माँ दड़का है.
इस धरती की मिट्टी से, इस हवा की खुशबू से जुदा एक एहसास है. To bring this emotion alive through dance, our students from 1st, 3rd and 4th standard now take the stage. Let's welcome them for Vande Mataram dance. Song. जश्न है भारत, रग रग में है जीत की आदत, ऐसा हुनर दुश्मन की सलामी दे. तू सूरज हम तेरे उजाले, तुझसे जुदा नहीं होने वाले, आखिर तक हम सफर तिरंगे के. जय हिंद जो नस नस में है, हर बाजी फिर बस में है, जिन जान के हिंदुस्तान बोले. सुजलाम सुफलाम मलयज शीतलाम सस्य श्यामलाम वंदे मातरम. सुजलाम सुफलाम मलयज शीतलाम सस्य श्यामलाम वंदे मातरम.
Bharat Mata ki Jai. Please applaud our performance. Thank you, dear students. Get ready. Kamsale Kunita students. The sound of brass, of rhythm, of devotion, the spirit of Karnataka, Kamsale is not just a dance, it is prayer in motion performed by the devotees of male Mahadeshwara with powerful beats and unmatched energy. Our performance will now present Kamsale Kunita by 5th, 6th, 7th students. ಮುಂಗೊಂಡಾದ ಮಾದೇವನವರು ಮುಂದಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿಯ ಗಮಲು ಮಂಜು ಕವಿದಾವೆ. ಬೆಟ್ಟಾದ ಮಾದೇವ ಬರುವಾಗ ಹುಟ್ಟುಗಲ್ಲು ಗುಡುಗುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಕಾಣಿಕೆ ತಂದಿವನಿ ಸ್ವಾಮಿ ಕಾಣೆನಲ್ಲೋ ಮಾದೇಶ್ವರನ, ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ. ಗಂಡುಲಿ ಮ್ಯಾಲಿನ ಗದ್ದುಗೆಯೋ ಸ್ವಾಮಿ ಹೆಂಡುಲಿ ಮ್ಯಾಲಿನ ನಿದ್ದಾರಿಯೋ, ಎತ್ತಿದಾರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ. ಕಾಡು ಪಾರುವಾಳ ನಕ್ಕಿ ಕನ್ನನವಳು ಮರಿದುಂಬಿಗಳು, ಲಾವಾಳ ನಕ್ಕಿ ಪಿಕ್ಕಿ ದುಂಡಯ್ಯ
ಬಿದ್ದಿದ್ದುಂಡು ಮಾದೇವನ ಕರೆಯುತ್ತಾವೆ ನೋಡಿ. ಎಲ್ಲ ರೂಪವು ತಾನಂತೆ, ಶಿವ ಎಲ್ಲೆಲ್ಲಿಯೂ ತಾನಿಹನಂತೆ. ಅಲ್ಲಲ್ಲರಿಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕೊನ್ನಂತೆ. ಕಣ್ಣಿಲ್ಲದವರಿಗೆ ಕಣ್ಣಂತೆ, ಶಿವ ಕಣ್ಣಿಗೆ ಕಣ್ಣಾಗಿಹನಂತೆ. ಎಲ್ಲರ ಜೀವಾದಿ ಮಾದಪ್ಪ ಬಣ್ಣ ಬಣ್ಣವಾಗಿಹನಂತೆ. A thunderous sound of applause for keeping our folk traditions alive. Thank you, dear students.
get ready for Dolida dance. गुजरात की धूल की ताप सुनाई दे because the floor is about to shake with colorful gagras, dazzling smiles and non-stop energy. Our dancers are here to bring fantabulous performance to the stage. Get ready to clap and tap as they perform Dolida. Song. ढोलीड़ा ढोलीड़ा सैरमारी सैयरुरे हिचले दरबे घुमो ढोलीड़ा ना ढोल बाजा धम 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 धमक धम ढोलीड़ा धम धम धमक बजे ढोलीड़ा धम धम धमक बजे ढोलीड़ा धम धम धमक बजे नाच नाच रे ढोल पे हवा ढोलीड़ा धम धम धमक बजे ढोलीड़ा धम धम धमक बजे बिगड़ा जाए जरा जरा दिल मेरा खुल के नाचूं शर्माए दिल मेरा कैसे समझो उनका होश सारा हमारे ढोल पे नशा ढोलीड़ा धम धम धमक बजे ढोलीड़ा धम धम धमक बजे ढोलीड़ा धम धम धमक बजे नाच नाच रे ढोल पे हवा मारी मारी गब्बर मारी आरा सुरमा अम्मा विराजे आवा गड़ना डूंगर वाणी काकारी तरडंका वागे That was Gujarat ki tadka right here on our stage. Once again, a dole-worthy round of applause for our students. Thank you. esteemed organization ABG English Medium School. The lush green thatched around this venue has नीचे नीचे मेटली नीचे अडवली
ಆರತಿ ಆದ್ಮೇಲೆ ಟೀಚರ್ ಕಾಲಿಗೆ ಅಡ್ಡ ಬೀಳು. ಒಮ್ಮೆ ಅಡ್ಡ ಬೀಳಿ ಎಲ್ಲರೂ ಕೂಡ. ಎಲ್ಲ ಒಮ್ಮೆ ಅಡ್ಡ ಬೀಳಿ. ನನ್ನಲ್ಲಿ ಇವ್ರದ್ದಾಯ್ತು ಹೂವಾಕಿ ಎಲ್ಲರ ತಲೆಗೆ ಬೀಳಿ. ಈಗ ಈಗ ಬಿಸಾಡಿ ಈಗ. ಫೋಟೋ ಪರಿಯಾರನ ಟೀಚರ್ ಕಾಲಿಗೆ ಅಡ್ಡ ಬೀಳಿ ನೀವು ಮಕ್ಕಳು. ಮಕ್ಕಳು ಒಮ್ಮೆ ಹೀಗೆ ಹಾಗೆ ಒಮ್ಮೆನೆ ಉದ್ದಕ್ಕೆ ಎಲ್ಲ ಹಾಕಿ ಒಮ್ಮೆ ಉದ್ದಕ್ಕೆ ಬಿಸಾಡಿ. ಅಷ್ಟೇ ಹಾಗೆ. ಮಕ್ಕಳೆಲ್ಲ ಒಮ್ಮೆ ಅಡ್ಡ ಬಿಡಿ. ಅಡ್ಡ ಬಿಡಿ ಎಲ್ಲ ಟೀಚರ್ಗೆ ಅಲ್ಲಿ 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 ಅಡ್ಡ ಬಿಡಿ ಹಾಗೆ. ಹೇಳಿ. ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಒಮ್ಮೆ ಎಲ್ರಿ ಅದು ಒಮ್ಮೆ ಎಲ್ಲರ ತಲೆಗೆ ಹಾಕಿ. ಮಕ್ಕಳೆಲ್ಲ ಒಟ್ಟಿಗೆ ಅಡ್ಡ ಬಿಡಿ ಕಾಲಿಗೆ. ಇದು ಹಾಕಿ ಉಂಟಾ? ಆಮೇಲೆ ಎಂತ ಬೇಡ. Saraswati. I feel privileged to present few words in front of this galaxy of VIPs, academicians, invitees, parents, my respected teachers, loving friends and media persons. I love Bharat. I am eager to verbalize my love for my country. Janani Janma, Bhumishta, Swargadapi, Gariyasi is the best depicting line of my speech. Of course, ladies and gentlemen, there is no exaggeration to uphold that my country is the best in the world. Accordingly, I proudly utter Mera Bharat Mahan. What a coincidence! The motto of my AVG English Medium School is also Poster Bharatiya Values. This is the universal selling proposition, the USP of my school. Yes, dear respected all, my respect for my country is by and large in tune with this. I am proud of the rich cultural heritage of my country. Especially, I feel thrilled to present one set of values, that is Panchamahayagnas. These are to be practiced by us in our routine. They are Rishi Yagna, Pitru Yagna, Deva Yagna, Nara Yagna and Bhuta Yagna. The first one, Rishi Yagna, induces to read. The second one, Pitru Yagna, directs us to remember and pay homage to our ancestors. Third in the series, Deva Yagna, makes us devotional towards the Almighty. Fourth component, Nara Yagna, tells the gist of Atiti Devo Bhava. And the last, Bhuta Yagna, motivates us to be merciful about the creatures around us and to feed them our best. Respected learned personalities, witnessing this event, I conclude my pity presentation with the humble mood and beg your blessings once again. Jai Bharat Mata. Thank you all. Dear all, I endorse we have since a wonderful episode of a thoughtful speech. सारे जहां से अच्छा ये लगता है सारी दुनिया में हमारा भारत श्रेष्ठ है. ಸಂಪದ್ಭರಿತವಾದ ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಎನಿಸಿಕೊಂಡ
ಭರತಖಂಡದ ಮಕ್ಕಳು ನಾವು. ನಮ್ಮ ಪರಂಪರೆಯ ಕಲಾ ಪ್ರಕಾರವಾದ ಭರತನಾಟ್ಯ ವಿಶ್ವಮಾನ್ಯವಾದದ್ದು. ರೆಸ್ಪೆಕ್ಟೆಡ್ ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ನೌ we shall witness a glimpse of Bharatanatyam with its varieties of Saraswati Vandana, Puja and Nritya by our kids. मूषिकवाहन मोदकग्रस्त चामरकर्ण विलम्बित सूत्र वामन रूप महेश्वर पुत्र विघ्न विनायक पाद नमस्ते मूषिकवाहन मोदकग्रस्त
Tis. ವ್ಯತ್ಯಾಸ ಅಂತ ಹೇಳ್ಬೇಡಿ. Respected all, as the minutes pass on, we too move with them. Now we start the proud formal part of the program, Aramba 2026, on this prestigious platform. Now, may I please request the school management to escort the guests to the dais. It is true that all the human helpers will heal only when the blissful touch of Almighty is availed. Now I invite the AVG English Medium School Chorus team, Adya, Yukta, Harshita, to invocate on behalf of us. All of you may please be seated and need not rise. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಭಾರತೀಯರಾದ ನಮಗೆ ವಿಶೇಷವಾದ ಹೆಮ್ಮೆ ಇದೆ. ಏಕೆಂದರೆ ನಮ್ಮದು ಸವಿಸ್ತಾರವಾದ ಮತ್ತು ವಿವರಣಾತ್ಮಕವಾದ ಸಂವಿಧಾನ. ಅಂತಹ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಉಚ್ಚರಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿ ವಿಖ್ಯಾತ್. ನೌ ಇಟ್ ಈಸ್ ದ ಪ್ರಿಯಾಂಬಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. Constitution of India. Preamble. We the people of India, having solemnly resolved to constitute India into a sovereign, socialist, secular, democratic and republic,
and to secure all its citizens justice, social, economic, and political liberty of thought expression, belief, faith, and worship, equality of status and of opportunity, and to promote among them all fraternity, assuring the dignity and the individual and the unity of the integrity of nation. In our Constituent Assembly, this 26th day of November 1949, do hereby adopt, enact, and give ourselves this Constitution. Thank you. Respected super-hearted, though we know that all are welcomed here. In spite of that, it is a part of formality to welcome one and all with forwards. For this task, I respectfully invite the dream boy of the school, an engineer by profession, an educationist by passion, a humble man with noble qualities, Mr. A.V. Narayana, the correspondent of this school. Over to you, sir. ಪುತ್ತೂರು ಮಹಾತೋಬರ ಮಾಲಿಂಗೇಶ್ವರ ದೇವರ ಪಾದಕಮಲಗಳು ವಂದಿಸ್ತಾ, ಅದೇ ರೀತಿ ನನ್ನ ಗುರು ಹಿರಿಯರು ಹಾಗೂ ನಮ್ಮ ಸ್ಥಳ ಸಾನ್ನಿಧ್ಯ ದೇವರುಗಳಿಗೆ ವಂದಿಸ್ತಾ, ನಮ್ಮ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಬರುವ ಎಲ್ಲ ನಮ್ಮ ಅತಿಥಿಗಳೇ, ಪುಟಾಣಿ ಮಕ್ಕಳೇ, ನಮ್ಮ ಕನಸು ಒಂದಿತ್ತು. ಅದು 3 ವರ್ಷಗಳ ಕನಸಿನ ಒಂದಿಗೆ 4ನೇ ವರ್ಷಕ್ಕೆ ಪಾದಾರ್ಪಣೆ ನೀಡುತ್ತಿದ್ದೇವೆ. ಸಮಾಜಕ್ಕೆ ಸಜ್ಜನ ಬಂಧುಗಳನ್ನು, ಸಜ್ಜನ ಜನಗಳನ್ನು ತಯಾರಿ ಮಾಡಬೇಕು ಎನ್ನುವ ದೃಷ್ಟಿಯಿಂದ ನಾವೊಂದು ಸ್ಕೂಲನ್ನು, ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಮಟ್ಟದ ಸ್ಕೂಲನ್ನು ಪ್ರಾರಂಭಿಸ್ತೇವೆ. ಜನಗಳೆಲ್ಲರೂ ತುಂಬ ಹೃದಯದ ಸಹಕಾರ ಕೊಟ್ಟಿದ್ದೀರಿ. ಸಜ್ಜನರ ಸಹವಾಸ ಹೆಜ್ಜೇನು ಇದ್ದಂತೆ ಅಂತ. ಅದಕ್ಕೋಸ್ಕರ ಪ್ರಥಮವಾಗಿ ಮಹಾಗಣಪತಿಯ ಪೂಜೆಯನ್ನು ಮಾಡಿ, ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿ, ಮಕ್ಕಳಿಗೆ ಪ್ರಸಾದವನ್ನು ಕೊಟ್ಟು ಇವತ್ತು ಮಕ್ಕಳನ್ನು ಒಂದು ಒಳಗೆ, ಕ್ಲಾಸಿನ ಒಳಗೆ ಪ್ರಾರಂಭಿಸುವ ಕೆಲಸವನ್ನು ಇವತ್ತು ಮಾಡಿದ್ದೇವೆ. ಕಲಿಯುಗದಲ್ಲಿ ವಿಷ್ಣುವಿನ ಅವತಾರದಲ್ಲಿ ಬಹಳ ಸಜ್ಜನ ಬುದ್ಧಿಯನ್ನು ಕೊಡುವುದು ಯಾರು ಅಂದರೆ, ಯಾರನ್ನು ನಂಬಿದರೆ ಅಂದರೆ ಸತ್ಯನಾರಾಯಣ ದೇವರನ್ನು ಅಂತ. ಅದಕ್ಕೆ ಪ್ರತಿ ವರ್ಷವೂ ಇಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಕ್ಕಳ ಜೊತೆಯಲ್ಲಿ ಮಾಡ್ತೇವೆ. ಸಮಾಜಕ್ಕೆ ಕೂಡ ಬೇಕಾದುದು ಸಜ್ಜನ ಬಂಧುಗಳು ಮತ್ತು ಸಜ್ಜನ ಮಕ್ಕಳು. ಹಾಗೆ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಕೂಡ ಚಿಕ್ಕ ಅಳಿಲು ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಹಿರಿಯರ ಹೆಸರಲ್ಲಿ, ನನ್ನ ತಂದೆ ತಾಯಿಯ ಹೆಸರಲ್ಲಿ, ಅಲ್ಮುಡ ವೀರಪ್ಪಗೌಡ ಮತ್ತು ಅಲ್ಮುಡ ವೆಂಕಮ್ಮಗೌಡ ಎನ್ನುವ ಹೆಸರಲ್ಲಿ ನಮಗೆ ಮಾಡಲಿಕ್ಕೆ ತುಂಬ ಜನ ಸಹಕಾರ ನೀಡಿದಿರಿ. ಇದರೊಂದಿಗೆ ಬೇರೆ ಕೂಡ ಸಂಸ್ಥೆಯನ್ನು ಮಾಡಲಿಕ್ಕೆ ಕೂಡ ಅವಕಾಶ ಕೊಟ್ಟಿದ್ದೀರಿ. ಅದು ಅಲ್ಲದೆ ನಮ್ಮ ಸಮಾಜ ಸೇವೆಗೆ ನಮ್ಮೊಂದಿಗೆ ಎಲ್ಲರೂ ಸಹಕಾರ ನೀಡಿದಿರಿ. ಇದು ನಮ್ಮ ಮುಂದೆ ನಾವು 2 ವರ್ಷದಲ್ಲಿ SSLC ತನಕ ಮುಟ್ಟಲಿಕ್ಕೆ ನಾವು ಅದಕ್ಕೆ ಪ್ರಯತ್ನಪಟ್ಟು ನಾವು ಆ 10th ನಾವು ಪೂರ್ಣ ಪ್ರಮಾಣದ ಕೆಲಸವನ್ನು ಮಾಡ್ತೇವೆ. ನಮಗೆ ಈಗಾಗಲೇ ಇಲಾಖೆಯಿಂದ 10th ತನಕ ಪರ್ಮಿಷನ್ಗಳು ಆಗಿದೆ. ಅದಲ್ಲದೆ ನಮ್ಮ ಶಾಲೆ ಚಿಕ್ಕದಿರ್ಬೋದು, ಆದರೆ ಸಂಖ್ಯೆ ಸುಮಾರು 250ವರೆಗೆ ಮಕ್ಕಳಿದ್ದಾರೆ. ಆದರೆ ಅದು ಚಿಕ್ಕದಿರ್ಬೋದು, ಬೇರೆ ಪ್ರೈವೇಟ್ ಶಾಲೆಗಳಿಗೆ ತೋರಿಸಿದರೆ. ಆದರೆ ನಮ್ಮಲ್ಲಿ ಎಲ್ಲ ಫೆಸಿಲಿಟಿಗಳನ್ನು ನಾವು ಕೊಟ್ಟಿದ್ದೇವೆ. ಮಕ್ಕಳಿಗೆ ಬೇಕಾದ ಅವಶ್ಯಕತೆ ಇರುವಂತಹ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ಸ್, ಕರಾಟೆ, ಭರತನಾಟ್ಯ, ಯಕ್ಷಗಾನ ಎಲ್ಲ ಇದನ್ನು ಕೊಟ್ಟಿದ್ದೇವೆ. ಇನ್ನೊಂದು ನಮಗೆ ಆಸೆ ಉಂಟು, ಸ್ವಿಮ್ಮಿಂಗ್ ಪೂಲ್ ಕೂಡ ಮಾಡಬೇಕೆನ್ನೋ, ಅದು ಕನಸು ಯಾವಾಗ ದೇವರು ಮುಗಿಸ್ತಾರಂತ ಗೊತ್ತಿಲ್ಲ. ಮತ್ತು ಕೊಠಡಿಯ ಒಳಗೆ ಕೂಡ ತುಂಬ ದೊಡ್ಡದಾಗಿ ಗೌರ್ಮೆಂಟ್ ರೂಲ್ಸು 18ರಿಂದ 20 ಇದ್ದರೆ ನಾವು 22ರಿಂದ 24, 25 ಫೀಟು ಉದ್ದಗಳದ ರೂಮನ್ನು ಮಾಡಿ, ಚಿಕ್ಕ ಕಪ್ಪಿನ ಅಳಗೆಯನ್ನು ಕೆಳಗೆ ಮಕ್ಕಳಿಗೆ ಬರೆಯುವಂಥ ವ್ಯವಸ್ಥೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅಂದರೆ ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಹೋಗಿ ಗೀಚ್ ಹಾಕುವಂಥ ಅಭ್ಯಾಸ ಇರ್ತದೆ. ಅದಕ್ಕೋಸ್ಕರ 2.5 ಫೀಟ್ ಎತ್ತರಕ್ಕೆ ಕೆಳಗೆ L ಶೇಪಲ್ಲಿ ನಾವು ಮಕ್ಕಳಿಗೆ ಬಾಕ್ಸ್ ಮಾಡಿ ಅದರಲ್ಲಿ ಮಕ್ಕಳಿಗೆ ಬರೀಲಿಕ್ಕೆ ಟೀಚರ್ನವರು ಕೊಡ್ತಾರೆ. ನಲಿಕಲಿಯ ಯೋಜನೆಯಲ್ಲಿ PKG, LKG, UKG ಕೂಡ ಅದೇ ರೀತಿ ಮಕ್ಕಳಿಗೆ ಆಟ ಆಡುತ್ತಾ ಓದುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಮಧ್ಯಾಹ್ನದ ಬಿಸಿ ಊಟ, ಅದಲ್ಲದೆ 2ನೇ ಕ್ಲಾಸ್ ತನಕ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ದಿನಾಳು ಹಾಲು, ಮಾಲ್ಟು, ಅಲ್ಲದೆ ದಿನಕ್ಕೆ ಒಂದು ರೀತಿಯ ಆಹಾರವನ್ನು ಕೂಡ ಮಕ್ಕಳಿಗೆ 10 ಗಂಟೆಗೆ ಕೂಡ ಉಪಹಾರವನ್ನು ಕೂಡ ಕೊಡ್ತಿದ್ದೇವೆ. ಎಲ್ಲ ಫೆಸಿಲಿಟಿಯ ಒಂದಿಗೆ ನಾವು ಸಮಾಜಕ್ಕೆ ಒಳ್ಳೆಯ ಸಜ್ಜನ ಮಕ್ಕಳನ್ನು ಹೊರಗೆ ತರಬೇಕು ಎನ್ನುವ ದೃಷ್ಟಿ ಇಟ್ಟುಕೊಂಡು ನಾವು ನಮ್ಮ
ಜನಗಳ ಪ್ರೋತ್ಸಾಹದಿಂದ ಸ್ಕೂಲನ್ನು ಪ್ರಾರಂಭಿಸ್ತೇವೆ. ನಮ್ಮ ಈ ಕಾರ್ಯಕ್ರಮ ಪ್ರವೇಶೋತ್ಸವ ಅಂದರೆ ನಮಗೆ 29ಕ್ಕೆ ನಮ್ಮ ಮಕ್ಕಳನ್ನೆಲ್ಲ ಬರೆಸಿದ್ದೇವೆ. ಮಕ್ಕಳಿಗೆ ಸ್ವಲ್ಪ ಪ್ರಾಕ್ಟೀಸ್ ಕೊಟ್ಟು ಇವತ್ತು ಅವರೆಲ್ಲರೂ ಮಕ್ಕಳು ಎಲ್ಲ ಮಕ್ಕಳು ಇರುವ ಎಲ್ಲ ಮಕ್ಕಳು ಇವತ್ತು ಒಮ್ಮೆ ವೇದಿಕೆಗೆ ಬರಲಿಕ್ಕೆ ಉಂಟು. ಮಧ್ಯಾಹ್ನ 1 ಗಂಟೆ ನಂತರ ಪೋಷಕರ ಕಾಯ್ತಿರ್ತಾರೆ. ಮಕ್ಕಳು ವೇದಿಕೆಗೆ ಬಂದು ಅವರ ಪ್ರತಿಭೆಯನ್ನು ಇಲ್ಲಿ ಹೊರಹಾಕಲಿಕ್ಕಿದೆ. ಮತ್ತು ನಮಗೆ ನಾಳ್ದು ಸ್ಕೂಲ್ ಡೇಗೆ ಕೂಡ ಆ ಮಕ್ಕಳನ್ನು ಎಲ್ಲ ಮಕ್ಕಳನ್ನು ನಾವು ವೇದಿಕೆಗೆ ಬರುವಾಗೆ ಮಾಡ್ತೇವೆ. ಮಕ್ಕಳ ಒಂದು ವೇದಿಕೆ ಫಿಯರ್, ಸ್ಟೇಜ್ ಫಿಯರ್ ಇರ್ತದೆ, ಅದು ಹೋಗಬೇಕೆನ್ನೋ ದೃಷ್ಟಿಯಿಂದ 2 ರಿಂದ 3 ಸಲ ನಾವು ವೇದಿಕೆಯನ್ನು ಮಕ್ಕಳಿಗೆ ಕೊಡ್ತಿದ್ದೇವೆ. ಈ ಕಾರ್ಯಕ್ರಮ 5 ತಾರೀಕಿಗೆ ನಾವು ಇಟ್ಟುಕೊಂಡಿದ್ದೇವೆ. ನಮ್ಮ ಪ್ರವೇಶೋತ್ಸವ ಅಂತ ಇವತ್ತು ಬೆಳಿಗ್ಗೆ ಗಣಹೋಮ ಮತ್ತು ನಮ್ಮ ಶಾರದಾ ಪೂಜೆ ಮತ್ತು ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಆಗಿದೆ. ನಮ್ಮ ಈ ವೇದಿಕೆಯಲ್ಲಿ ಈ ನಮ್ಮ ಕಾರ್ಯಕ್ರಮದ ಹಾಗೂ ನಮ್ಮ ಶಾಲೆಗೆ ಬೆನ್ನೆಲುಬಾಗಿ ನಮಗೆ ಪೂರ್ಣ ಸಹಕಾರ ಕೊಟ್ಟವರು, ನನಗೆ ಮಾರ್ಗದರ್ಶನ ಹಾಗೂ ನಮಗೆ ಎಲ್ಲರಿಗೆ ಹಿರಿಯರಾದಂತಹ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಅಂತ ಶ್ರೀಯುತ ವೆಂಕಟರಮಣಗೌಡ ಕಳುವಾಜೆಯನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಅದೇ ರೀತಿ ನಮಗೆ ನಮ್ಮ ಕರೆಗೆ ಹೋಗಿಕೊಟ್ಟು ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಬೆಂಗಳೂರಿಂದ ಇವತ್ತು ಬೆಳಿಗ್ಗೆ ಈಗ ಫ್ಲೈಟಲ್ಲಿ ಮಂಗಳೂರಿಗೆ ಬಂದು ಮಂಗಳೂರಿಂದ ಇಲ್ಲಿಗೆ ಬಂದರು. ಅವರು ಅತ್ಯುತ್ತಮ ಪುತ್ತೂರಲ್ಲಿ ಅವರ ರಾಜಕೀಯ ಜೀವನವನ್ನು ಪ್ರಾರಂಭಿಸಿ ಪುತ್ತೂರಿಂದ ಡೆಲ್ಲಿಯವರೆಗೆ ಹೋಗಿ ಅತ್ಯಂತಹ ರಾಜಕೀಯದಲ್ಲಿ ಅವರದ್ದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಒಬ್ಬ ಪ್ರತಿಭಾವಂತ ರಾಜಕಾರಣಿ, ಅದಲ್ಲದೆ ಸಮಾಜ ಸೇವಕ, ಅದಲ್ಲದೆ ಪ್ರತಿಭಾವಂತ ಒಬ್ಬರು BSc LLB ಮಾಡಿ ಇಲ್ಲಿಂದಲೇ ಅವರ ಒಂದು ಭಾರಿ ಕುಗ್ರಾಮದಂತಹ ಮಂಡೆಕೋಲಿನಲ್ಲಿ ಹುಟ್ಟಿ ಇಡೀ ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದವರು. ಅವರ ಹೆಸರನ್ನು ಎಲ್ಲಿ ಹೋಗಿ ಕೇಳಿದರೂ ಅವರ ಹೆಸರು ಗೊತ್ತುಂಟು. ಇವತ್ತು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿ ಆ ಮುಖ್ಯಮಂತ್ರಿ ಆಗಿರುವಾಗ ಅವರೊಂದು ಸಕಾಲ ಎನ್ನುವ ಒಂದು ವ್ಯವಸ್ಥೆಯನ್ನು ತಂದರು. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಅದನ್ನು ಸರ್ಚ್ ಮಾಡಲಿ, ಅದನ್ನು ಅಳವಡಿಸಲಿಕ್ಕೆ ಮಲೇಷಿಯಾ ಮತ್ತು ಹಾಂಗ್ಕಾಂಗ್ ದೇಶದವರು ಬಂದು ಕರ್ನಾಟಕದಲ್ಲಿ ಕಲಿತು ಹೋಗಿದ್ದಾರೆ. ಅದನ್ನು ಗುಜರಾತಲ್ಲಿ ಕೂಡ ಗುಜರಾತಿನ ಆಗಿನ ಮುಖ್ಯಮಂತ್ರಿಯವರು ಆಗ ಇಲ್ಲಿಗೆ ಲೆಟ್ರ್ ಹಾಕಿ ಅದರ ಮಾಹಿತಿಯನ್ನು ಪಡ್ಕೊಂಡು ಗುಜರಾತಲ್ಲಿ ಕೂಡ ಅದನ್ನು ಅನುಷ್ಠಾನ ಮಾಡಿದವರು. ಅಂತಹ ಅವರಲ್ಲಿ ಹೆಸರು ಕೂಡ ಅದರಲ್ಲಿ ಪ್ರಾರಂಭವಾಗಿರ್ತದೆ. ಅವರ ಸದಾನಂದ ಹೆಸರು ಕೂಡ ಸಕಾಲದಲ್ಲಿ ಬಂದಿರ್ತದೆ. ಅಂತಹ ಒಂದು ಚತುರತೆಯ ಪಾದರಸದ ವ್ಯಕ್ತಿತ್ವ ಇರುವಂತಹ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿ ಹಾಗೂ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅವ್ರು ಹೇಳ್ತಾರೆ, ನಾನು ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಆಗಲಿಲ್ಲ ಅಷ್ಟೇ, ಮತ್ತು ಎಲ್ಲ ಸಂಸ್ಥೆಯನ್ನು ಎಲ್ಲ ವ್ಯವಸ್ಥೆಯಲ್ಲಿ ನಾನು ಮುಕ್ಕಿದ್ದೇನೆ. ನನಗೆ ಯಾವುದೇ ಅದರಲ್ಲಿ ಇನ್ನು ಬೇಜಾರಿಲ್ಲ. ನನಗೆ ಇಷ್ಟು ಸಿಕ್ಕಿದೆ ದೊಡ್ಡದು, ಇದರಿಂದ ದೊಡ್ಡದು ನಾನು ಆಸೆ ಪಡಲಿಕ್ಕೆ ಬಾರದು ಅನ್ನೋದು ಆಗಾಗ ಅವರು ಹೇಳ್ತಾ ಇರ್ತಾರೆ. ಖುಷಿಯಲ್ಲಿ ತೃಪ್ತಿಕರಣ ರಾಜಕಾರಣವನ್ನು ಮಾಡಿದವರು. ಅಂತಹ ನಮ್ಮ ಪ್ರೀತಿಯ DV ಸರ್ ಇದ್ದೀರಿ. ನಿಮ್ಮನ್ನು ನಾನು ಪ್ರೀತಿಪೂರ್ವಕವಾಗಿ ಈ AVG ಸಂಸ್ಥೆಯ ಪರವಾಗಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ನಮ್ಮ ಈ ಸಂಸ್ಥೆಯ ಉಪಾಧ್ಯಕ್ಷರು ನಮ್ಮ ಮಳುವೇಲು ಮನೆತನದವರು ಶ್ರೀಯುತ ಉಮೇಶ್ ಮಳುವೇಲ್ರವರಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಅದೇ ರೀತಿ ನಮ್ಮ ಶಾಲೆಯ ನಮ್ಮ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಆಡಳಿತಾಧಿಕಾರಿಯಾಗಿ ಕೆಲಸ ನಿರ್ವಹಿಸಲು ಮಾರ್ಗದರ್ಶಕರಾದಂಥ ಶ್ರೀಯುತ ಗುಡ್ಡಪ್ಪ ಬಳ್ಳಿಯ ಇವರಿದ್ದಾರೆ. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಅದೇ ರೀತಿ ನಮ್ಮ ಪ್ರಾನ್ಸಿಪಾಲರು ಇದೇ ಗ್ರಾಮದವರು. ಅವರು ತುಂಬ ಶಾಲೆಗಳಲ್ಲಿ ಅವರ ಅನುಭವವನ್ನು ಹಂಚಿ ಈ ಶಾಲೆಗೆ ಅವರ ಮಾರ್ಗದರ್ಶನ ಮತ್ತು ಅವರ ಸೇವೆಯನ್ನು ಇಲ್ಲಿ ಮಾಡಿ ಈ ಶಾಲೆಯನ್ನು ಕೂಡ ಎತ್ತರ ಒಂದು ವೇದಿಕೆಗೆ ತರಲಿಕ್ಕೆ ಪಣ ತೊಟ್ಟಿರುವಂತಹ ಶ್ರೀಯುತ ಅಮರನಾಥ್ BP ಅವರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಅದೇ ರೀತಿ ನಮ್ಮ PTA ಪ್ರೆಸಿಡೆಂಟ್, ಬಹುಶಃ ಅವರು ತುಂಬ ಆ್ಯಕ್ಟಿವ್, ಅವರು ಎಲ್ಲದರಲ್ಲಿಯೂ ಆ್ಯಕ್ಟಿವ್ ಇರುವಂತಹ ಮಹಿಳೆ. ಅವರನ್ನು ಕೂಡ PTA ಪ್ರೆಸಿಡೆಂಟ್ ಸೌಮ್ಯಶ್ರೀ ಹೆಗ್ಡೆ ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರು, ನಿರ್ದೇಶಕರುಗಳು ಇದ್ದೀರಿ. ನಿಮ್ಮೆಲ್ಲರನ್ನು ನಾನು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ನಿಮ್ಮನ್ನು ಸ್ವಾಗತಿಸ್ತೇನೆ ಸರ್. ಅದೇ ರೀತಿ ನಮ್ಮ ಸ್ಥಳೀಯ ಸಂಸ್ಥೆಯ ಆಡಳಿತರಾದಂತಹ ಗೌರಿ ಬಣ್ಣವರಿದ್ದಾರೆ ಹಾಗೂ ಸುಂದರ ಪೂಜಾರಿ ಬಡವಿದ್ದಾರೆ. ನಿಮ್ಮನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಅದೇ ರೀತಿ ನಮ್ಮೊಂದಿಗೆ ನಮ್ಮ ಹಿರಿಯರು ಸುಮಾರು 94 ವರ್ಷದವರು ನಮ್ಮೊಂದಿಗೆ ಇವತ್ತು ಸೇರಿದ್ದಾರೆ. ನಮ್ಮ ಪ್ರೀತಿಗೆ ಹೋಗೊಟ್ಟು ಚಿಕ್ಕಪ್ಪ ನಾಯಕ ಹರಿಯಡ್ಕ ಇವರು ಕೊಡುಗೈ ದಾನಿಗಳು, ನಮ್ಮ ರೋಟರಿ ಬಂಧುಗಳು, ನನ್ನ ರೋಟರಿಯ ಮಾರ್ಗದರ್ಶಕರು ಹರಿಯಪ್ಪ
ನಾಯ್ಕ ಇವರು ಚಿಕ್ಕಪ್ಪ ನಾಯ್ಕ ಹರಿಯಡ್ಕ ಇವರನ್ನು ಪ್ರೀತಿಪೂರ್ವಕವಾಗಿ ಸರ್ ಸ್ವಾಗತಿಸುತ್ತೇನೆ ಸರ್. ಅದೇ ರೀತಿ ನಮ್ಮ ರೊಟೇರಿಯನ್ ಜಯರಾಜ್ ಜೆ ಸರ್ ಇದ್ದಾರೆ, ನಿಮ್ಮನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಅದೇ ರೀತಿ ನಮ್ಮ ಒಕ್ಕಲಿಗೌಡ ಸಮಾಜದ ಬಂಧುಗಳು ಹಾಗೂ ನಮ್ಮ ಹಿರಿಯರು ಜಿನ್ನಪ್ಪಗೌಡ ಮಳುವೇಲು ಹಾಗೂ ನಮ್ಮ ಮಾಧವ ಸರ್ ಹಾಗೂ HD ಶಿವರಾಮ್ ಸರ್ ಮಾಜಿ ಅಧ್ಯಕ್ಷರು ಹಾಗೂ ವಿಶ್ವನಾಥ ಗೌಡರು ಹಾಗೂ ಎಲ್ಲರೂ ನಿಮ್ಮನ್ನೆಲ್ಲರೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಅದೇ ರೀತಿ ನಮ್ಮ ಪತ್ರಕರ್ತ ಬಂಧುಗಳು ಮಾಧ್ಯಮದವರು ನಮಗೆ ತುಂಬ ಸಹಕಾರ ನೀಡಿ ನಮ್ಮನ್ನು ಪ್ರೋತ್ಸಾಹ ಕೊಟ್ಟು ಬೆನ್ನು ತಟ್ಟಿ ನಮ್ಮನ್ನು ಇಷ್ಟರವರೆಗೆ ತಂದಿರಿ. ಮಾಧ್ಯಮದವರು, ಮೀಡಿಯಾದವರು ಹಾಗೂ ಪತ್ರಕರ್ತರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಸರ್. ಅದೇ ರೀತಿ ನಮ್ಮ ಎಲ್ಲ ನನ್ನ ನೆಂಟರಿಷ್ಟರು ಹಾಗೂ ಬಂಧುಗಳು ಹಾಗೂ ಸಮಾಜ ಸೇವಕರು ಎಲ್ಲರೂ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸ್ತಾ, ಒಂದು ವೇಳೆ ಸ್ವಾಗತಕ್ಕೆ ನಿಮ್ಮನ್ನು ಬಿಟ್ಟು ಹೋದರೆ ಕ್ಷಮಿಸಬೇಕಂತ ಕೇಳಿಕೊಳ್ಳುತ್ತಾ, ಎಲ್ಲರೂ ನಮ್ಮ ಮನೆಯವರಂತ ನಾನು ತಿಳ್ಕೊಳ್ತಾ ಅವಕಾಶಕ್ಕಾಗಿ ವಂದನೆಗಳು. Respected all, it is always true that the milk tastes better with sugar. Like the oral welcome fits better with floral welcome. Now may I please respectfully invite the president of school and also the president of the program, Mr. Venkatramana Gowda Kalvaje, to honor today's inaugurator, Mr. D.V. Sadananda Gowda. We request our inaugurator to please lighting the lamp and inaugurate the function. Please, sir. Ladies and gentlemen, today is day 5 of June. Usually we observe this day as the World Environment Day. To cope with the occasion and to fill the meaning to this day, we present the inauguration in a typical but a meaningful way. Now may I please request the inaugurator to deliver inaugural address. Please, sir.
ಬೋಲೋ ಭಾರತ್ ಮಾತಾ ಕಿ. ಮಕ್ಕಳು ಜೋರಾಗಿ ಹೇಳಬೇಕು, ನೀವು ಮಾತಾಡದಿರಬೇಕು ಸಭೆ ಆಗುವವರೆಗೆ. ಅದಕ್ಕಾಗಿ ಮತ್ತೆ ಇನ್ನೊಮ್ಮೆ ಬೋಲೋ ಭಾರತ್ ಮಾತಾ ಕಿ. ಯಾರೂ ಮಾತಾಡಬಾರ್ದು, ಮಕ್ಕಳೆಲ್ಲ ಅಲ್ಲಲ್ಲೇ ಕೂತ್ಕೊಳ್ಬೇಕು. ನಾನು ನಿಮ್ಮ ಮಾಸ್ಟ್ರಲ್ಲ, ಆದರೆ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವಂಥದ್ದು. ಪ್ರಾಯಶಃ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ. ಜಗತ್ತಿನಲ್ಲಿ ಬೆಳೆಯುತ್ತಿರುವಂಥ ರಾಷ್ಟ್ರ, ವಿಶೇಷವಾಗಿ ಮಾನವ ಸಂಪನ್ಮೂಲ ಅದರ ಕ್ರೋಢೀಕರಣಕ್ಕೆ ಈ ದೇಶದಲ್ಲಿ ನಾವೆಲ್ಲ ಮಾಡ್ತಿರುವಂಥ ಪ್ರಯತ್ನ, ಅದಕ್ಕೆ ನಿಜವಾಗಿ ಆಗಬೇಕಾದ ಒಂದು ವ್ಯಕ್ತಿತ್ವ ವಿಕಸನ ದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಸಣ್ಣ ಮಕ್ಕಳಿಂದ ಹಿಡಿದು ಪ್ರಾಯ ಪ್ರಬುದ್ಧದವರೆಗೆ ಅವರ ಶಕ್ತಿಯ ಸಂಚಲನ ಮಾಡುವಂಥ ಆ ಮಾನವ ಸಂಪನ್ಮೂಲದ ಕ್ರೋಢೀಕರಣ. ಅದಕ್ಕಾಗಿಯೇ ವಿಶೇಷವಾಗಿ ಯುವ ಪೀಳಿಗೆಗೆ ಇವತ್ತು ಅವರ ವ್ಯಕ್ತಿತ್ವವನ್ನು ಒಂದು ರೀತಿಯಲ್ಲಿ ಸಾಮಾಜಿಕ ಶಕ್ತಿಯಾಗಿ ಪರಿವರ್ತನೆ ಮಾಡುವಂಥ ಒಂದು ಪ್ರಯತ್ನ ಅದು ವಿದ್ಯಾ ಕ್ಷೇತ್ರದ ಮುಖಾಂತರ ಆಗ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ. ಪ್ರಾಯಶಃ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಅಂತ ಹೇಳಿದರೆ, ಪುತ್ತೂರಿನ ಪಕ್ಕದಲ್ಲಿರುವಂಥ ಈ ಪರಿಸರದಲ್ಲಿ AVG ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ಸನ್ಮಾನ್ಯ ವೆಂಕಟರಮಣಗೌಡರು, AV ನಾರಾಯಣರು ಮತ್ತು ಅವರ ಕುಟುಂಬದವರು ಎಲ್ಲರೂ ಸೇರಿಕೊಂಡು ಇವತ್ತು ಅದನ್ನು ಬೆಳೆಸ್ತಾ ಇರುವಂಥದ್ದು, ಆ ಬೆಳವಣಿಗೆಗೆ ಪೂರಕವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂಥದ್ದು, ಇದನ್ನು ಮಾಡ್ತಾ ಇರುವಂಥ ಈ ಅದ್ಭುತ ಕಾರ್ಯಕ್ರಮ ನಿಜವಾಗಿ ಶ್ಲಾಘನೀಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ವೆಂಕಟರಮಣಗೌಡರು ಮತ್ತು ಅವರ ತಂಡದವರಿಗೆ ಆ ಮಾಲಿಂಗೇಶ್ವರ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಆ ಶಕ್ತಿಯ ಮುಖಾಂತರ ಈ ಪರಿಸರದಲ್ಲಿನ ವಿದ್ಯಾರ್ಥಿಗಳು ಅವರಲ್ಲಿ ಶಕ್ತಿ ಸಂಚಯನ ಆಗಲಿ. ಆ ಶಕ್ತಿ ಒಂದು ಸಾಮಾಜಿಕ ಶಕ್ತಿಯಾಗಿ ಪರಿವರ್ತನೆಯಾಗಿ ಭವಿಷ್ಯ ಭಾರತ ಜಗತ್ತಿನ ನಂಬರ್ 1 ರಾಷ್ಟ್ರವಾಗಿ ಪರಿವರ್ತನೆ ಆಗುವಂಥ ಕೆಲಸ ಕಾರ್ಯಗಳಿಗೆ ಅದು ವೇಗವನ್ನು ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನಮ್ಮ ಆರಾಧ್ಯ ದೈವ ಮಾಲಿಂಗೇಶ್ವರನಲ್ಲಿ ಮಾಡಿಕೊಳ್ತಾ ಇದ್ದೇನೆ ಪ್ರಾರಂಭದಲ್ಲಿ. ಪ್ರಾಯಶಃ ಇವತ್ತು ಈ ರೀತಿಯ ವೇದಿಕೆ ಇದು ವಿದ್ಯಾರ್ಥಿಗಳಿಗೆಲ್ಲ, ಇದು ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳ ಹೆತ್ತವರಿಗೆ. ಯಾರು ವಿದ್ಯಾರ್ಥಿಗಳ ಹೆತ್ತವರಿದ್ದಾರ ಅವರು ನಾನು ಮುಂದೇನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ನಾವು ಹೇಳ್ಬೋದು ಬೇರೆ ಬೇರೆ ವಿದ್ಯಾಕ್ಷೇತ್ರದ ಆ ಒಂದು ಪರಿವರ್ತನೆ ಯಾವುದೋ ಒಂದು ಹೊಸ ವಿದ್ಯಾನೀತಿ ತರುವುದರಿಂದ ಆಗುತ್ತೆ, ಯಾವುದೋ ಒಂದು ರೀತಿಯಲ್ಲಿ ಸರ್ಕಾರದ ಸಹಕಾರದಿಂದ ಆಗುತ್ತೆ. ನಾನು ಸುತಾರಾಮ್ ಇದನ್ನು ಒಪ್ಪುವುದಿಲ್ಲ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಇದನ್ನು ಒಪ್ಪುವುದಿಲ್ಲ. ಯಾವಾಗ ಆ ಪರಿಸರದಲ್ಲಿರುವಂಥ ವ್ಯಕ್ತಿಗಳು ಆ ಪರಿಸರದ ವಿಚಾರಕ್ಕೆ ಅನುಗುಣವಾಗಿ ಪರಿಸರದ ಆ ಎಲ್ಲ ವಿಚಾರವನ್ನು ಕೈಗೆತ್ತಿಕೊಂಡು ಒಂದು ಕ್ಷೇತ್ರವನ್ನು ಬೆಳವಣಿಗೆ ಮಾಡ್ತೀರಾ, ಆಗಲೇ ವಿದ್ಯಾಕ್ಷೇತ್ರದ ಪರಿಣಾಮಕಾರಿಯಾದಂಥ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನ್ಯೂ ಎಜುಕೇಷನ್ ಪಾಲಿಸಿ ಇವತ್ತು ದೇಶದಲ್ಲಿ ಬಂದಿದೆ. ಯಾಕೆ ಬಂದಿದೆ? ಈ ದೇಶದಲ್ಲಿರುವಂಥ ವಿದ್ಯಾಕ್ಷೇತ್ರದಲ್ಲಿ ಹಿಂದೆ ಕಲಿತವರು ಯಾರು ಪ್ರಬುದ್ಧರಾಗಲಿಲ್ಲ ಅಂತ ಅಲ್ಲ, ಈ ದೇಶದಲ್ಲಿ ಕಲಿತವರೆಲ್ಲ ಸಮಾಜಕ್ಕೆ ಶಕ್ತಿ ಆಗಲಿಲ್ಲ ಅಂತಲ್ಲ, ಆದರೆ ಎಲ್ಲೋ ಒಂದು ಆ ಗುಲಾಮಗಿರಿಯ ಮನೋಭಾವನೆ, 106 ವರ್ಷಗಳ ಗುಲಾಮಗಿರಿಯಲ್ಲಿದ್ದಂಥ ನಮಗೆ ಆ ಗುಲಾಮಗಿರಿಯಿಂದ ಹೊರಗೆ ಬರಬೇಕಾದಂಥ ಹೊಸ ವಿದ್ಯಾನೀತಿ ಬೇಕು ಅಂತ ಹೇಳೋದಕ್ಕೆ ಬೇಕಾಗಿಯೇ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಇವತ್ತು ತರುವಂಥ ಕೆಲಸ ಕಾರ್ಯಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ, ರಾಜ್ಯ ಸರ್ಕಾರ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ನಾನು ವಿದ್ಯಾಕ್ಷೇತ್ರದ ಬಗ್ಗೆ ಭಾರಿ ಮಾತಾಡೋದಿಲ್ಲ, ನಾನು ಒಂದಷ್ಟು ವಿಚಾರಗಳನ್ನು ನಮ್ಮ ಹೆತ್ತವರಿಗೆಲ್ಲ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಆರ್ಥಿಕ ಸಂಪನ್ಮೂಲವನ್ನು ನಾವು ಗಳಿಸುವುದೇ ಒಂದು ದೊಡ್ಡ ಸಾಧನೆ ಅಂತ ನಮ್ಮ ಮನಸ್ಸಲ್ಲಿದೆ. ಹಣ ಸಂಪಾದನೆಗೋಸ್ಕರವೇ ವಿದ್ಯೆ. ಆ ವಿದ್ಯೆಯಿಂದ ಹಣ ಸಂಪಾದನೆ ಮಾಡಿ ನಾನು ನನ್ನ ಕುಟುಂಬ ಎಲ್ಲ ಸುಖಿ ಸಂತೋಷದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ಬೋದು ಅಂತ. ಖಂಡಿತವಾಗಿ ಸುತಾರಾಮ್ ಅಲ್ಲ. ಹಣದಿಂದ ಎಲ್ಲವನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಹಣದಿಂದ ಒಂದು ರೀತಿಯಲ್ಲಿ ತಮ್ಮ ಬದುಕನ್ನು
ಅದಕ್ಕೆ ಒಂದು ಬೇಕಾದಂಥ ಮೂಲ ಸತ್ವಗಳನ್ನು ಕೊಡಬಹುದೇ ಹೊರತು ಹಣದಿಂದ ಯಾರಿಗೂ ಕೂಡ ಏನನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದರ ಅರ್ಥ ಹಣ ಬೇಡ ಅಂತಲ್ಲ, ಹಣ ಬೇಕೇ ಬೇಕು. ಆದರೆ ಹಣ ಸಂಪಾದನೆ ಮಾಡುವಂಥ ವ್ಯಕ್ತಿ ಅವ ಮಾಡುವಂಥ ರೀತಿ ನೀತಿಗಳಿಂದ ಹಿಡಿದು ಅದನ್ನು ವ್ಯಯ ಮಾಡುವಂಥ ರೀತಿ ನೀತಿಗಳಲ್ಲಿರುವಂಥ ವ್ಯವಸ್ಥೆಗಳೇ ಪ್ರಾಯಶಃ ಅವನ ಬದುಕನ್ನು ಒಳ್ಳೆಯದು ಮಾಡ್ತದೆ, ಆ ಸಮಾಜದ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡ್ತದೆ. ನಾವೆಲ್ಲರೂ ಕೂಡ ನಾವು ನೋಡ್ತಾ ಇದ್ದೇವೆ, ನನಗೆ ಒಂದು ಕನಸು ಬಿದ್ದಿದೆ, ಆ ಕನಸನ್ನು ನಾನು ನನಸು ಮಾಡಬೇಕು, ಈ ರೀತಿಯ ಭಾವನಾತ್ಮಕ ವಿಚಾರಗಳನ್ನು ಜನರು ಹೇಳ್ತಾರೆ. ನನ್ನ ಕನಸು ನನಸು ಆಗಲೇ ಇಲ್ಲ ಅಂತ ಹೇಳ್ತಾರೆ. ಎ ವಿ ನಾರಾಯಣರು ಈಗ ತಾನೇ ಹೇಳಿದರು, ಸುಮಾರು 3-4 ವರ್ಷಗಳ ಹಿಂದೆ ನಮಗೆ ಒಂದು ಕನಸಿತ್ತು, ಈ ಭಾಗದಲ್ಲಿ ಒಂದು ವಿದ್ಯಾಸಂಸ್ಥೆ ಮಾಡಬೇಕು ಅಂತ ಹೇಳುವಂಥ ಮನಸ್ಸಿತ್ತು. ಆ ವಿದ್ಯಾಸಂಸ್ಥೆಯನ್ನು ಇವತ್ತು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗುವಂಥ ನೆನಪು ಕೆಲಸಗಳ ಆಗಿದೆ ಅಂತೇಳಿ. ಎಲ್ರಿಗೂ ಎಲ್ಲ ಕನಸು ನೆನಸಾಗೋದಿಲ್ಲ. ಆದರೆ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಶಕ್ತಿ ಆಗಬೇಕು ಅಂತ ಹೇಳಿದರೆ, ಒಂದು ಕನಸು ನುಚ್ಚು ನೂರಾದ ಮೇಲೆ ಒಂದು ಹೊಸ ಕನಸನ್ನು ಕಟ್ಟಿ ಅದನ್ನು ಈಡೇರಿಸುವಂಥ ಪ್ರಯತ್ನಕ್ಕೆ ಯಾರು ಹೆಜ್ಜೆ ಇಡ್ತಾನೋ ಅವನೇ ಶಕ್ತಿವಂತ ಸಮಾಜದಲ್ಲಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾವುದೋ ಒಂದು ಕನಸು ವಿಫಲ ಆದ ತಕ್ಷಣ ಆ ವಿಫಲತೆಯ ಹಿನ್ನೆಲೆಯಲ್ಲಿ ತನ್ನಲ್ಲೇ ತಾನು ಒಂದು ರೀತಿ ನೊಂದುಕೊಳ್ಳೋದು, ಮತ್ತೊಂದು ಮಾಡೋದಲ್ಲ. ನಮ್ಮ ವಿದ್ಯಾರ್ಥಿಗಳನ್ನು ಯಾವ ರೀತಿ ನಾವು ಬೆಳೆಸಬೇಕು ಅಂತ ಹೇಳಿದರೆ, ಯಾವುದೋ ಒಂದು ಕನಸು ಅವನ್ನು ನನಸಾಗಲಿಲ್ಲ, ಆ ಕನಸು ವಿಫಲರಾಯಿತು ಅಂತ ಹೇಳಿದಾಗ ಆ ವಿದ್ಯಾರ್ಥಿಯಲ್ಲಿ ಅಂತಃಶಕ್ತಿ ಬರಬೇಕು. ನಾನೊಂದು ಹೊಸ ಕನಸನ್ನು ಕಾಣಬೇಕು, ಹೊಸ ಕಲ್ಪನೆಯ ಮುಖಾಂತರ ಹಿಂದೆ ನುಚ್ಚು ನೂರಾದ ಕನಸಿಗಿಂತ ದೊಡ್ಡ ವ್ಯವಸ್ಥೆ ಕಡೆ ನಾನು ಹೋಗಬೇಕು ಅಂತ ವಿದ್ಯಾ ಕ್ಷೇತ್ರದಲ್ಲಿ ಈ ರೀತಿಯ ವಿದ್ಯಾದಾನ ಮಾಡಿದ್ರೇ ಪ್ರಾಯಶಃ ಆ ವಿದ್ಯೆ ನಿಜವಾದ ವಿದ್ಯೆ ಅಂತ ಅನ್ನಿಸ್ಕೊಳ್ತದೆ. ಯಾರೋ ಒಬ್ಬ ಎಲ್ಲವನ್ನು ಮಾಡಿ IAS IPS ಅಧಿಕಾರಿಯೋ, ಬ್ಯಾಂಕಲ್ಲಿ ಅಧಿಕಾರಿಯೋ ಮತ್ತೊಂದು ಆದ ತಕ್ಷಣ ಆ ವ್ಯಕ್ತಿ ಸಂಪೂರ್ಣವಾಗಿ ವಿದ್ಯಾವಂತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ವ್ಯಕ್ತಿಯ ಭಾವನಾತ್ಮಕ ಸಂಬಂಧಗಳು ಸಮಾಜದ ಒಟ್ಟಿಗಿರುವಂಥದ್ದು, ಆ ವ್ಯಕ್ತಿ ಸಮಾಜದಿಂದ ಪಡ್ಕೊಂಡದನ್ನು ಮತ್ತೆ ಸಮಾಜಕ್ಕೆ ಕೊಡುವಂಥ ಪ್ರವೃತ್ತಿ ಅವನಲ್ಲಿ ಬೆಳೆದಾಗ ಮಾತ್ರ ಪ್ರಾಯಶಃ ಆ ವ್ಯಕ್ತಿ ವಿದ್ಯಾವಂತ ಅಂತ ಅನ್ನಿಸ್ಕೊಳ್ತದೆ. ಇವತ್ತು ಭಾರಿ ವೇಗವಾಗಿ ಬೆಳೆಯುತ್ತಿರುವಂಥ ಜಗತ್ತು. ಒಂದು ಮೂಲೆಯಲ್ಲಿ ಕೂತ್ರೆ ಇನ್ನೊಂದು ಮೂಲೆಯ ಎಲ್ಲ ಸಂಗತಿಗಳನ್ನು ನಾವು ಕೂತಲ್ಲೇ ತಿಳ್ಕೊಳ್ಬೋದು. ಮನುಷ್ಯನಿಗೆ ಒಂದು ಅಹಂಕಾರ ಬಂದುಬಿಟ್ಟಿದೆ, ನನ್ನ ಕೈಯಲ್ಲಿ ಒಂದು ಮೊಬೈಲ್ ಇದ್ದರೆ ನಾನು ಜಗತ್ತನ್ನೇ ಆಡಳಿತ ಮಾಡಬಲ್ಲೆ ಅಂತ ಹೇಳುವಂಥ ಆ ರೀತಿಯ ಭಾವನೆಗಳು ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಖಂಡಿತವಾಗಿ ಇದು ಸರಿಯಲ್ಲ. ಮನುಷ್ಯ ಇವತ್ತಿನ ಯಾಂತ್ರೀಕೃತ ಯುಗದಲ್ಲಿ ಅವನು ಯಂತ್ರೀಕರಣಕ್ಕೆ ಗುಲಾಮನಾಗಬಾರ್ದು. ಅವನಲ್ಲಿ ಒಂದು ಸತ್ವ ಇರಬೇಕು, ಸ್ವಾಭಿಮಾನದ ಭಾವನೆ ಇರಬೇಕು. ನಾನು ನನ್ನತನ ಮತ್ತು ನನ್ನಲ್ಲಿರುವಂಥ ಅಂತಃಸತ್ವ ಇದನ್ನು ಮೂರನ್ನು ಜೋಡಣೆ ಮಾಡುವಂಥ ಪ್ರಯತ್ನಗಳನ್ನು ಯಾರು ಮಾಡ್ತಾನೋ ಅವನೇ ವಿದ್ಯಾವಂತ ಆಗ್ತಾನೆ. ಅದಕ್ಕಾಗಿ ಸಮಾಜದಲ್ಲಿ 100 ಸವಾಲುಗಳು ಬರ್ತವೆ. ದಿಸ್ ಈಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ಇವತ್ತು ನಾವು ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಸವಾಲುಗಳಿಗೆ ಉತ್ತರವನ್ನು ಹುಡುಕುವುದರಲ್ಲಿ ನಾವು ಯಶಸ್ವಿ ಆಗಬೇಕು. ಯಾರು ಆ ಸವಾಲುಗಳನ್ನು ಹೇಡಿತನದಿಂದ ಸ್ವೀಕಾರ ಮಾಡಿ ಅದನ್ನು ಯಶಸ್ವಿ ಮಾಡಲಿಕ್ಕೆ ಆಗೋದಿಲ್ಲೋ ಅವ ಎಷ್ಟೇ ದೊಡ್ಡ ವಿದ್ಯೆ ಕಲಿತರೂ ಕೂಡ ಅವ ವಿದ್ಯಾವಂತ ಅಂತ ಅನ್ನಿಸ್ಕೊಳ್ಳಲ್ಲ. ವಿದ್ಯಾವಂತ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಅವನು ಎಲ್ಲ ಸವಾಲುಗಳಿಗೆ ಉತ್ತರ ಹುಡುಕೋದರಲ್ಲಿ ಯಶಸ್ವಿ ಆಗಬೇಕು. ಸವಾಲುಗಳನ್ನು ಮೆಟ್ಟಿ ನಿಂತು ಅದರ ಮೇಲೆ ತನ್ನ ಛಾಯೆಯನ್ನು ಒಂದು ರೀತಿಯಲ್ಲಿ ಹರಡುವಂಥ ಪ್ರಯತ್ನಗಳನ್ನು ಮಾಡಿದಾಗಲೇ ಅವ ವಿದ್ಯಾವಂತ ಅನ್ನಿಸ್ತಾರೆ. ಆ ರೀತಿಯ ವಿದ್ಯೆ ಬೇಕು. ನನಗೆ ತುಂಬ ಖುಷಿ ಆಯಿತು. ಪ್ರತಿಯೊಬ್ಬನಿಗೂ ದೇಶ ಪ್ರಥಮ ಅಂತ ಹೇಳುವಂಥ ಕಾನ್ಸೆಪ್ಟ್ ಜಗತ್ತಿನ ಪ್ರತಿ ರಾಷ್ಟ್ರದಲ್ಲಿದೆ. ಆ ದೇಶ ಪ್ರಥಮ ಬರೀ ಭಾಷಣದಲ್ಲಿ ಘೋಷಣೆಯಲ್ಲಿ ಆಗಲ್ಲ. ಆ ದೇಶ ಪ್ರಥಮ ಅಂತ ಹೇಳುವಂಥದ್ದು ಆ ದೇಶದ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ಇದನ್ನೆಲ್ಲ ಮೈಗೂಡಿಸ್ಕೊಂಡು ಆ ಮಣ್ಣಿನ ಗುಣವನ್ನು ಅಂತಃಸತ್ವವನ್ನು ಸ್ವೀಕಾರ ಮಾಡಿ ಮುಂದೆ ಹೋದರೆ ಅದಾಗುತ್ತೆ. ನನಗೆ ನಿಮ್ಮ ಮಕ್ಕಳು ಈಗ ಪ್ರಾರಂಭಿಕ ಹಂತದಲ್ಲಿ ಆ ದೇಶದ ಬಗ್ಗೆ ಮಾತಾಡಿದಂಥ ಮಾತುಗಳು, ಆ ದೇಶದ ಪರಿಕಲ್ಪನೆಯಲ್ಲಿರುವಂಥ ಸಂಸ್ಕೃತಿಗಳನ್ನು ತೋರಿಸಿಕೊಟ್ರಲ್ಲ. ಆದ್ದರಿಂದ ಈ AVG ವಿದ್ಯಾಸಂಸ್ಥೆ ಇದೊಂದು ಅದ್ಭುತ ಸಂಸ್ಥೆಯಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಆದ ಕಾರಣ ನಾವು ನಿಶ್ಚಯ ಮಾಡಿಕೊಳ್ಬೇಕು. ಇವತ್ತು ಮಾತಿಗೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಹೌದು, ಖಂಡಿತವಾಗಿ ಇಂಗ್ಲೀಷ್ ಕಲೀಲೇಬೇಕು. ಇವತ್ತು ಇಂಗ್ಲೀಷ್ ಕೇವಲ ಜಾಗತಿಕ ಭಾಷೆ ಅಲ್ಲ, ಇಂಗ್ಲೀಷ್ ಇವತ್ತು ಅನ್ನ ಕೊಡುವಂಥ ಭಾಷೆಯಾಗಿ ಪರಿವರ್ತನೆ ಆಗಿದೆ.
ಇಡೀ ದೇಶದ ಜಗತ್ತಿನ ಮೂಲೆ ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಶಕ್ತಿಯ ಪ್ರದರ್ಶನ ಮಾಡಬೇಕು, ತಾನು ಬದುಕುವಂಥ ವ್ಯವಸ್ಥೆಗೆ ಅದನ್ನು ಜೋಡಣೆ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಇಂಗ್ಲೀಷ್ ಭಾಷೆಯ ಅವಶ್ಯಕತೆ ಇದೆ. ಆದರೆ ನೀವು ನೋಡಿದ್ದೀರಿ, ದೊಡ್ಡ ಭಾಷೆಗಳು ಸಣ್ಣ ಭಾಷೆಗಳನ್ನು ಹೇಗೆ ನುಂಗ್ತವೋ ಸಣ್ಣ ಭಾಷೆಯಲ್ಲಿರುವಂಥ ಸಂಸ್ಕೃತಿ ಸಂಸ್ಕಾರಗಳನ್ನು ಕೂಡ ನುಂಗ್ತಾ ಇದ್ದಾವೆ. ನಾವು ಇದನ್ನು ಭಾರಿ ಗಂಭೀರವಾಗಿ ಅರಿತುಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇಂಗ್ಲೀಷ್ ಬೇಕು, ಆದರೆ ಇಂಗ್ಲೀಷಿನ ಜೊತೆಯಲ್ಲಿ ಕನ್ನಡ ಬಿಡಬಾರ್ದು. ತುಳು ಮಾತಾಡುವಂಥದ್ದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಆ ಪ್ರವೃತ್ತಿಯನ್ನು ನಾವು ಮಾಡಲೇಬೇಕು. ಆಗಲೇ ನಮ್ಮ ಸಂಸ್ಕೃತಿ ಸಂಸ್ಕಾರ ಉಳಿಯುವಂಥದ್ದು. ಹಿರಿಯರಾದಂಥ ಚಿಕ್ಕಪ್ಪ ನಾಯಕರು ನಮ್ಮ ಎದುರೇ ಕೂತಿದ್ದಾರೆ, 94 ವರ್ಷ. ಅವರಲ್ಲಿ ಕೇಳಿ, ಒಂದು 75 ವರ್ಷದ ಹಿಂದೆ ಇಲ್ಲಿ ಯಾವ ಇಂಗ್ಲೀಷು ಇರಲಿಲ್ಲ, ಕನ್ನಡ ಕೂಡ ಮಾತಾಡುವವರ ಸಂಖ್ಯೆ ಒಂದಷ್ಟು ಬೆಳವಣಿಗೆಯಲ್ಲಿತ್ತು, ಬೆರಳೆಣಿಕೆಯಲ್ಲಿತ್ತು. ಇಲ್ಲಿ ತುಳು ಭಾಷೆಯನ್ನೇ ನಮ್ಮ ಭಾಷೆ, ಅದೇ ನಮಗೆ ಆಗ ಪ್ರಾದೇಶಿಕ ಭಾಷೆ, ಅದೇ ನಮಗೆ ರಾಜ್ಯ ಭಾಷೆ, ಅದೇ ನಮಗೆ ರಾಷ್ಟ್ರ ಭಾಷೆ, ಅದೇ ನಮಗೆ ಜಾಗತಿಕ ಭಾಷೆ ಆದಂಥದ್ದಿತ್ತು. ಆದರೆ ಅಲ್ಲಿಂದ ಬೆಳೆದು ಬಂದಂಥ ನಾವು ನಮ್ಮ ಭಾಷೆಯನ್ನು ವಿಸ್ತಾರ ಮಾಡಿದೆವು. ಆದರೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ವಿಸ್ತಾರ ಮಾಡುವಂಥ ಪ್ರಯತ್ನಕ್ಕೆ ನಾವು ಹೋಗಿಲ್ಲ. ಆಡಳಿತ ಮಾಡುವಂಥ ನಮ್ಮಂಥವರು ಕೂಡ ನಾವೆಲ್ಲ ವಿದೇಶಿಯ ನೀತಿಯನ್ನು ಅನುಸರಿಸುವಂಥದ್ದನ್ನೇ ಮಾಡಿದ್ರು ಬಿಟ್ಟು ಸ್ವದೇಶಿ ನೀತಿಯ ಬಗ್ಗೆ ಒತ್ತು ಕೊಡುವುದರಲ್ಲಿ ನಾವು ವಿಫಲರಾದೆವು. ಅದಕ್ಕಾಗಿಯೇ ದೇಶದಲ್ಲಿ ಒಂದು ಸಂಶಯದ ವಾತಾವರಣ, ಒಂದು ಅಸಹಕಾರದ ರೀತಿ ನೀತಿಗಳಿದ್ದದನ್ನು ನಾವು ರಾಷ್ಟ್ರದಲ್ಲಿ ಕಂಡಿದ್ದೇವೆ. ಆದ ಕಾರಣ ನಾವು ನಿಶ್ಚಯ ಮಾಡಿಕೊಳ್ಬೇಕು, ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ನಲ್ಲಿ ಇಂಗ್ಲೀಷ್ನ ಜೊತೆಯಲ್ಲಿ ರಾಜ್ಯ ಭಾಷೆ ಕನ್ನಡಕ್ಕೂ ಕೂಡ ನಾವು ಆದ್ಯತೆ ಕೊಡಬೇಕು. ತುಳು ಭಾಷೆಯ ವಿಚಾರಗಳನ್ನು ಕೂಡ ಮಕ್ಕಳಿಗೆ ತಿಳಿಸುವಂಥ ಪ್ರಯತ್ನಗಳನ್ನು ಮಾಡಬೇಕು. ಆಗಲೇ ಆ ಮಗು ಒಂದು ಸಂಸ್ಕಾರಯುತ ಮಗುವಾಗಿ ಬೆಳೀತದೆ. ಆ ಮಗು ಅವನು ನನ್ನ ಮಣ್ಣಿನ ಕಣಕಣದಲ್ಲಿರುವಂಥ ಅಂತಃಸತ್ವವನ್ನು ಸ್ವೀಕಾರ ಮಾಡಲಿಕ್ಕೆ ಶಕ್ತಿವಂತನಾಗ್ತಾನೆ. ಇದನ್ನು ನಾವು ಅರಿತುಕೊಳ್ಬೇಕು. ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ಇವತ್ತು ನಮ್ಮ ಸಂಸ್ಕೃತಿ ಸಂಸ್ಕಾರ ಅಧಪತನ ಆದರೆ ಪ್ರಾಯಶಃ ಯಾವ ವಿದ್ಯಾವಂತ ಕೂಡ ಅವನ ಎಷ್ಟೇ ವಿದ್ಯೆ ಕೂಡ ಸಫಲತೆಯ ಕಡೆ ಹೋಗುವುದಿಲ್ಲ. ಒಂದು ಕುಟುಂಬದ ಆಧಾರ ಸ್ತಂಭಗಳೇನು, ಒಂದು ಸಮಾಜದ ಆಧಾರ ಸ್ತಂಭಗಳೇನು? ಸಂಸ್ಕೃತಿ ಸಂಸ್ಕಾರ ಪ್ರೀತಿ ವಿಶ್ವಾಸ, ಇದು 4 ಒಂದು ಕುಟುಂಬದ ಆಧಾರ ಸ್ತಂಭಗಳು. ಒಂದರಲ್ಲಿ ಕೊರತೆ ಆದರೂ ಕೂಡ ನಮ್ಮ ಮನೆಯಲ್ಲಿ ಅಪ್ಪ ಮಗನಿಗೆ, ಅತ್ತೆ ಸೊಸೆಗೆ ಆ ಪ್ರೀತಿ ವಿಶ್ವಾಸಗಳಿಲ್ಲದ್ರೆ ಏನಾಗ್ತದೆ? ಆ ಮನೆಯೇ ಕುಸಿದು ಬೀಳುತ್ತೆ. ಅಪ್ಪ ಮಗ ಜಗಳ ಮಾಡಿಕೊಂಡಿದ್ರೆ ಆ ಮನೆಯಲ್ಲಿ ಪ್ರೀತಿ ಅವರ ಜೊತೆ ಇಲ್ಲದಿದ್ದರೆ ಮನೆಯೇ ಕುಸಿತದೆ. ವಿಶ್ವಾಸ ಇಲ್ಲದಂಥ ಮನೆ, ವಿಶ್ವಾಸ ಇಲ್ಲದ ಸಮಾಜ, ಅದು ದೇಶಕ್ಕೆ ಮಾರಕ ಮತ್ತು ಸಮಾಜಕ್ಕೆ ಮಾರಕ. ತಿಳ್ಕೊಳ್ಳಿ, ವಿಶ್ವಾಸದ ಆ ಹುಟ್ಟೆ ಪ್ರೀತಿಯ ಮುಖಾಂತರ ಆಗ್ತಾ ಇರುವಂಥದ್ದು. ಇದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು. ಸಂಸ್ಕೃತಿ ಸಂಸ್ಕಾರಗಳಿದ್ದ ಇವತ್ತು ನೀವು ನೋಡ್ತಾ ಇದ್ದೀರಿ. ಒಂದು ಕಾಲದಲ್ಲಿ ತಂದೆ ತಾಯಿಗಳು ಅಂತ ಹೇಳಿದರೆ ಆ ಮಕ್ಕಳಿಗೆ ಬೆಳಿಗ್ಗೆ ಎದ್ದು ದೇವರಿಗೆ ಪ್ರಾರ್ಥನೆ ಮಾಡಿದಾಗೆ ತಂದೆ ತಾಯಿಗಳ ಕಾಲು ಹಿಡ್ಕೊಂಡು ಎಲ್ಲ ಕಡೆ ಹೋಗ್ತಾ ಇರುವಂಥ ಪ್ರಮೇಯ ಇತ್ತು. ಇವತ್ತು ಕಾಲ ಎಲ್ಲಿವರೆಗೆ ಬಂದಿದೆ? ಈ ಇಂಗ್ಲೀಷು ಮತ್ತೊಂದು ಎಲ್ಲದರಿಂದ ಬಂದು ತಂದೆ ತಾಯಿಗಳೆಲ್ಲ ವೃದ್ಧಾಶ್ರಮದಲ್ಲಿ, ಮಕ್ಕಳೆಲ್ಲ ಅಮೇರಿಕಾದಲ್ಲೇ ಇರುವಂಥ ವಾತಾವರಣ ನಿರ್ಮಾಣ ಆಗಿದೆ. ವ್ಯತ್ಯಾಸಗಳನ್ನು ಆಲೋಚನೆ ಮಾಡಿ, ನಾಳೆ ಇಲ್ಲಿ ಕೂತಂಥ ನಾವೆಲ್ಲರೂ ಕೂಡ ಪ್ರಾಯಕ್ಕೆ ಬರುವವರೇ. ನಮ್ಮ ಪ್ರಾಯ ಏನು ಕಡಿಮೆ ಆಗಲ್ಲ. ನೀವು ವಿದ್ಯೆ ಕಲ್ತರೆ, ದುಡ್ಡು ಕೊಟ್ಟರೆ ಪ್ರಾಯ ಖರೀದಿ ಮಾಡಲಿಕ್ಕಾಗುತ್ತಾ? ಯಾರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಆ ಪ್ರಾಯದ ನಂತರ ನಮಗೆ ಆಗುವಂಥ ವ್ಯವಸ್ಥೆಗಳು, ಅದರ ಬಗ್ಗೆ ಎಚ್ಚರಿಕೆ ಇದ್ದರೆ ಮಾತ್ರ ಮನೆ ಉಳಿತದೆ, ಇಲ್ಲದ್ರೆ ಮನೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇಂಥದ್ದನ್ನು ನಾವು ಅರ್ಥೈಸಿಕೊಂಡು ನಾವು ಮುಂದೆ ಹೋಗುವಂಥದ್ದನ್ನು ಮಾಡಬೇಕು. ಅದಕ್ಕಾಗಿ ಭಾಷೆಯ ಬಗ್ಗೆ ಜಿಜ್ಞಾಸೆಗಳು, ಈಗ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗಳು ಇರಬೇಕಾ, ಕನ್ನಡ ಮೀಡಿಯಮ್ ರಾಜ್ಯದಲ್ಲಿ ಇರಬಾರ್ದು, ಕೋರ್ಟ್ಗಳು ತೀರ್ಮಾನ, ಭಾಷೆಯ ವಿಚಾರದಲ್ಲಿ ಯಾರೂ ಕೈ ಹಾಕುವಂಗಿಲ್ಲ ರಾಜ್ಯಗಳು ಅಂತ ಹೇಳುವಂಥ ತೀರ್ಮಾನಗಳು, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣವನ್ನು ನಿರ್ಮಾಣ ಮಾಡುವಂಥದ್ದು ನಾವು ಕಂಡಿದ್ದೇವೆ. ಆದ ಕಾರಣ ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳಿದರೆ, ಸ್ವಂತಿಕೆಯಿಂದ ಬದುಕಬೇಕು ಅಂತ ಹೇಳುವಂಥ ಆ ವ್ಯವಸ್ಥೆಗೆ ಒತ್ತು ಕೊಡುವಂಥ ವಿದ್ಯೆಯ ಅವಶ್ಯಕತೆ ಇದೆ. ಯಾವುದೇ ಸ್ಕೂಲ್ನಲ್ಲಿರೋದು ಆ ವಿದ್ಯೆಯ ಅವಶ್ಯಕತೆ ಇದೆ. ಅದನ್ನು ಮಾಡಿದಾಗಲೇ ಅದೊಂದು ವಿದ್ಯಾ ಕ್ಷೇತ್ರ, ವಿದ್ಯಾ ಕೇಂದ್ರ ಅಂತ ಅನಿಸ್ಕೊಳ್ಳಿಕ್ಕೆ ಪ್ರಾರಂಭ ಆಗುತ್ತೆ. ಇದಕ್ಕಾಗಿ ಈ ಕೆಲಸಗಳನ್ನು ಮಾಡಬೇಕು. ಒಬ್ಬ ಮಗು ವಿದ್ಯಾವಂತ ಅಂತ ಹೇಳಬೇಕಾದ್ರೆ ಸಾಮಾಜಿಕ ವ್ಯವಸ್ಥೆ ಏನಿದೆಯಾ, ಆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವನನ್ನು ಜೋಡಣೆ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಅವನಲ್ಲಿ ಕೊಡಬೇಕು. ನಾನು ನಡೆದದ್ದೇ ದಾರಿ ಅಂತ ಹೇಳಿದರೆ ಸಮಾಜದಲ್ಲಿ ಅವ ವಿದ್ಯಾವಂತ ಅಂತ ಅನಿಸ್ಕೊಳ್ಳಲ್ಲ. ನಾನು ಹೇಳಿದ್ದನ್ನೇ ಎಲ್ಲರೂ ಕೇಳಬೇಕು ಅಂತ ಹೇಳಿದರೆ
ಅದು ಅವನು ವಿದ್ಯಾವಂತ ಅಂತ ಅನಿಸ್ಕೊಳ್ಳಲ್ಲ. ವಿದ್ಯಾವಂತ ಅಂತ ಅನಿಸ್ಕೊಳ್ಬೇಕಾದ್ರೆ ಸಾಮಾಜಿಕ ವ್ಯವಸ್ಥೆಗಳನ್ನು ಅರ್ಥೈಸ್ಕೊಳ್ಬೇಕು. ಸಮಾಜದ ವ್ಯವಸ್ಥೆಗಳನ್ನು ಅರ್ಥೈಸ್ಕೊಂಡು ಅದಕ್ಕೆ ಉತ್ತರ ಹುಡುಕೋದರಲ್ಲಿ ಯಶಸ್ವಿಯಾದರೆ ಅವ ವಿದ್ಯಾವಂತ ಅಂತ ಅನಿಸ್ಕೊಳ್ತಾರೆ. ನಾನಿದನ್ನು ನನ್ನ ಹಿರಿಯರಿಗೆ ಎಲ್ಲರಿಗೆ ಹೇಳ್ತಾ ಇರುವಂಥದ್ದು ಇಷ್ಟೇ. ಮಧ್ಯದಲ್ಲಿ ಒಂದು ಹಂತದಲ್ಲಿ ಸ್ವಾತಂತ್ರ್ಯದ ನಂತರ ವಿದೇಶಿ ವಿಚಾರಗಳಿಗೆ ಮಾರು ಹೋಗಿ ನಮ್ಮತನವನ್ನು ನಾವು ಕಳ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು. ಯಾವ ಸ್ವಾತಂತ್ರ್ಯದ ಸಂಗ್ರಾಮ ಕಾಲದಲ್ಲಿ ಸ್ವದೇಶಿ ಸಮೃದ್ಧ ಸ್ವಾಭಿಮಾನಿ ಭಾರತ ನಿರ್ಮಾಣ ಆಗಬೇಕು ಅಂತ ಹೇಳುವಂಥ ಘೋಷಣೆ ನಮ್ಮಲ್ಲಿತ್ತ, ಆ ಸ್ವದೇಶಿ ವಿಚಾರಗಳಿಗೆ ತಿಲಾಂಜಲಿ ಹಾಕುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು. ಸ್ವಾಭಿಮಾನಿ ಭಾರತ ಮಾಡಬೇಕು ಅಂತ ಹೇಳಿದ್ರೆ ಗುಲಾಮಗಿರಿಯ ಭಾರತದ ಆ ಮುಂದುವರಿಕೆ ಆಗುವಂಥದ್ದಾಯಿತು. ಮಕ್ಕಳು ಕಲಿತು ಕೇವಲ ಹಣ, IAS, IPS, ಡಾಕ್ಟ್ರು, ಇಂಜಿನಿಯರು, ವಕೀಲ, ಕಟ್ಟ ಕಡೆಗೆ ಏನಿಲ್ಲ ಇದ್ದರೂ ರಾಜಕೀಯ ಆದರೂ ಆ ಒಂದು ಪಂಚಾಯತ್ ಮೆಂಬರ್ ಆದರೂ ಆಗಲಿ ಅಂತ ಹೇಳುವಂಥ ಆ ಒಂದು ವಾತಾವರಣ ನಿರ್ಮಾಣ ಅದನ್ನು ನಾವು ಸಮಾಜದಲ್ಲಿ ಕಂಡಿದ್ದೇವೆ. ಇದರಿಂದ ಹೊರಗೆ ಬರುವಂಥ ಕೆಲಸ ಕಾರ್ಯಗಳಾಗಬೇಕು. ಇದಾಗಬೇಕು ಅಂತ ಹೇಳಿದರೆ ಹೆತ್ತವರು ಸಮಾಜದಲ್ಲಿರುವಂಥ ಪ್ರಮುಖರೇ ಆಗಬೇಕು ಹೊರತು ಯಾವುದು ದೇಶದ ಆಡಳಿತ ಸೂತ್ರ ಹಿಡಿದವರಿಂದ, ರಾಜ್ಯದ ಆಡಳಿತ ಸೂತ್ರ ಹಿಡಿದವರಿಂದ ಖಂಡಿತ ಆಗೋದಿಲ್ಲ. ಸಾಮಾಜಿಕ ಸಾಮರಸ್ಯದ ಆ ಸಂಕಲ್ಪದ ಆಧಾರದಲ್ಲಿ ನಾವೆಲ್ಲ ಒಟ್ಟಾದರೆ ಮಾತ್ರ ಸಾಮಾಜಿಕ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ಪ್ರಾಯಶಃ ಈ ವಿದ್ಯಾಕ್ಷೇತ್ರದಲ್ಲಿ AVG ವಿದ್ಯಾಸಂಸ್ಥೆಯಲ್ಲಿ ಇದೆಲ್ಲವೂ ಕೂಡ ಈ ಭಾಗದ ಮಕ್ಕಳಿಗೆ ಸಿಗ್ತದೆ. ಈ ಭಾಗದ ಮಕ್ಕಳು ಸ್ವಾಭಿಮಾನಿಗಳಾಗಿ, ಈ ಭಾಗದ ಮಕ್ಕಳು ಒಂದು ಸಮೃದ್ಧ ಸಮಾಜ ನಿರ್ಮಾಣಕ್ಕಾಗಿ ತಾನು ತನ್ನ ಕೊಡುಗೆಯನ್ನು ಕೊಡಲಿಕ್ಕೆ ಅರ್ಹರಾಗಿ ಮೂಡಿ ಬರ್ತಾರೆ ಅಂತ ಹೇಳಿ ನಾನು ಭಾವಿಸುತ್ತೇನೆ. ಆ ರೀತಿಯ ಕೆಲಸ ಕಾರ್ಯಗಳು ಇಲ್ಲಿ ನಡೀಲಿಕ್ಕೆ ವಿಶ್ವಾಸ ಇದೆ. ವಿದ್ಯಾಸಂಸ್ಥೆ ನಡೆಸೋದು ಭಾರಿ ಸುಲಭದ ಕೆಲಸ ಅಲ್ಲ. ಏನಪ್ಪ ನಾರಾಯಣ ಸ್ವಲ್ಪ ಏನೋ ಕಾಂಟ್ರಾಕ್ಟ್ ಎಲ್ಲ ಮಾಡಿಬಿಟ್ಟು ದುಡ್ಡು ತಂದು ಈಗ ಹಾಕಿಬಿಟ್ಟು ಹಿಂಗೆ ಮಾಡಿದ್ದಾನೆ ಅಂತ ಹೇಳಿದರೆ ಅದು ನಡೆಯೋದಿಲ್ಲ. ವಿದ್ಯಾಸಂಸ್ಥೆ ನಡೆಸುವವರ ಕಷ್ಟ ಅವರಿಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತಾಗಲ್ಲ. ಅದು ಏನು ಪೂಜಾರಿಗಳೇ ಅಲ್ವಾ? ವಿದ್ಯಾಸಂಸ್ಥೆ ನಡೆಸುವವರ ಕಷ್ಟ ಆ ಸಂಸ್ಥೆ ನಡೆಸುವವರಿಗೆ ಗೊತ್ತಿರುವಂಥದ್ದು. ಅದಕ್ಕೆ ಬೇಕಾದಂಥ ಮೂಲ ಸೌಲಭ್ಯಗಳು ಕೊಡಬೇಕು. ವಿದ್ಯಾಸಂಸ್ಥೆಯಲ್ಲಿ ಯಾವುದರಲ್ಲಿ ಒಂದರಲ್ಲಿ ಕೊರತೆಯಾದರೂ ಕೂಡ ಆ ವಿದ್ಯಾಸಂಸ್ಥೆ ಆ ಒಳ್ಳೆಯದಾದರ ಬಗ್ಗೆ ಮಾತಾಡೋದಿಲ್ಲ. ನಮ್ಮ ಮಗುಗೆ ಶಾಲೆಯಲ್ಲಿ ಇದನ್ನು ಕಲಿಸುವುದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದನ್ನೆಲ್ಲವನ್ನು ಸರಿದೂಗಿಸುವಂಥ ಆ ಒಂದು ಛಲ ಬೇಕು, ಹಠ ಬೇಕು, ಮತ್ತು ಅದನ್ನು ಮಾಡಬೇಕು ಅಂತ ಹೇಳುವಂಥ ಮನಸ್ಸು ಬೇಕು. ಇದಿದ್ದಾಗ ಮಾತ್ರ ವಿದ್ಯಾಸಂಸ್ಥೆಗಳ ಬೆಳವಣಿಗೆ ಆಗುತ್ತೆ. ನಿಜ, ಇವತ್ತು ಭಾರಿ ಕಡೆಗಳಲ್ಲಿ ವಿದ್ಯೆ ಅಂತ ಹೇಳಿದರೆ ಅದೊಂದು ಮಾರಾಟದ ವಸ್ತು. ವಿದ್ಯೆ ಅಂತ ಹೇಳಿದರೆ ಯಾವುದೋ ಡೊನೇಷನ್ ಮತ್ತೊಂದು ತಗೊಂಡು ಅಲ್ಲಿಂದ ಆ ಹಣ ಉತ್ಪಾದನೆ ಮಾಡುವಂಥ ಕೇಂದ್ರ ಅಂತ ಹೇಳುವಂಥದ್ದನ್ನು ಕೂಡ ಇವತ್ತು ಜನ ಮಾತಾಡ್ತಾರೆ. ನಿಜ, ಹೌದು ಕೂಡ. ಹಲವಾರು ಬ್ಯಾಂಗ್ಳೂರಿನಂಥ ಕ್ಷೇತ್ರದಲ್ಲಿ LKGಗೆ 4 ಲಕ್ಷ 5 ಲಕ್ಷದಿಂದ ಕಡಿಮೆಗೆ LKGಗೆ ಎಂಟ್ರಿಯೇ ಇಲ್ಲ. ಕಷ್ಟ ಇರ್ಬೋದು, ಕಷ್ಟ ಇಲ್ಲ ಅಂತಲ್ಲ. ಆದರೆ ಯಾರ ಮೈಂಡ್ಸೆಟ್, ಯಾರು ಆ ವಿದ್ಯಾಸಂಸ್ಥೆಯ ಆಡಳಿತ ಸೂತ್ರ ಹಿಡಿದವನ ಮೈಂಡ್ಸೆಟ್ ಬರೀ ಹಣ ಮಾಡಬೇಕು ಅಂತಿದ್ದಾರೆ, ಅವನು ಸಮಾಜಕ್ಕೆ ದ್ರೋಹ ಮಾಡಿದಾಗ ಅವ ಸಮಾಜದ ಪರವಾಗಿರುವಂಥ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥೈಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇಂಥ ಪರಿಸರದಲ್ಲಿ ಇವತ್ತು ನಾನು ಕೇಳಿದೆ, ಇನ್ನಷ್ಟು ರಬ್ಬರ್ ತೋಟ ಎಲ್ಲ ತೆಗೆದು ಇಲ್ಲಿ ಎಲ್ಲವನ್ನು ಮಾಡಬೇಕು, ಮಕ್ಕಳಿಗೆ ಎಲ್ಲವೂ ಸಿಕ್ಕಬೇಕು. ನೀರಿನಲ್ಲಿ ಈಜಾಡುವುದರಿಂದ ಹಿಡಿದು ಆಗಸದಲ್ಲಿ ಓಡಾಟುವಲ್ಲಿವರೆಗೆ ಏನೆಲ್ಲ ಮೂಲ ಸತ್ವಗಳು ಬೇಕೋ ಅದನ್ನೆಲ್ಲ ಕೊಡಬೇಕು ಅಂತ ಹೇಳುವಂಥ ಆಶಯ ವೆಂಕಟರಮಣಗೌಡರು, ನಾರಾಯಣರು, ನಮ್ಮ ಉಮೇಶರು ಇವರೆಲ್ಲರ ಮನಸ್ಸಲ್ಲಿದೆ. ಪ್ರಾಯಶಃ ಒಂದು ಕಡೆಯಿಂದ ಆಡಳಿತದವರು, ಇನ್ನೊಂದು ಕಡೆಯಿಂದ ಅಧ್ಯಾಪಕ ವೃಂದ ಅತ್ಯಂತ ಪ್ರಮುಖ ಪಾತ್ರ ವಿದ್ಯಾರ್ಥಿಯನ್ನು ತಯಾರು ಮಾಡೋದರಲ್ಲಿರುವಂಥದ್ದು. ಅಧ್ಯಾಪಕರು ಭಾರಿ ಪ್ರಮುಖ ಪಾತ್ರ ವಹಿಸ್ತಾರೆ. ಶಿಸ್ತಿಗೆ ಆದ್ಯತೆ ಕೊಡಬೇಕು. ಎಲ್ಲಿ ಶಿಸ್ತು ಇಲ್ವೋ ಅಲ್ಲಿ ವಿದ್ಯೆಗೆ ಗೌರವ ಇಲ್ಲ. ಎಲ್ಲಿ ಅಶಿಸ್ತಿದೆಯೋ ಆ ವಿದ್ಯಾಸಂಸ್ಥೆ ಯಾವತ್ತೂ ಏಳಿಗೆ ಆಗಲ್ಲ. ಎಲ್ಲಿ ಶಿಸ್ತಿಲ್ವೋ ಅವ ಭವಿಷ್ಯದಲ್ಲಿ ಸಮಾಜಕ್ಕೆ ಒಬ್ಬ ಬೇಕಾದಂಥ ವ್ಯಕ್ತಿಯಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ ಕಾರಣ ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್. ಭಾರಿ ಡಿಸಿಪ್ಲಿನ್ಗೆ ಎಲ್ಲಿ ಆದ್ಯತೆ ಕೊಡ್ತಾರೋ ಆ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಕೂಡ ಶಿಸ್ತುಬದ್ಧರಾಗಿ ಮುಂದೆ ಹೋಗ್ತಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನಮ್ಮ ಪ್ರಾಂಶುಪಾಲರು ಮತ್ತು ಅಧ್ಯಾಪಕ ವರ್ಗ ಮಾಡಬೇಕು. ಆ ರೀತಿಯ ಒಂದು ತಂಡ ಇಲ್ಲಿ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ಕೆಲಸ ಕಾರ್ಯಗಳಾಗಲಿ ಅಂತ ಹೇಳುವಂಥದ್ದನ್ನು ಮಾತ್ರ ಹೇಳಿ, ಒಂದು ಸ್ವಾಭಿಮಾನಿ, ಸಮೃದ್ಧ ಮತ್ತು ಸಶಕ್ತ ಭಾರತದ ನಿರ್ಮಾಣ ಆಗಬೇಕಾದ್ರೆ ಸ್ವಾಭಿಮಾನಿ ಯುವಕರ ತಯಾರಾಗಬೇಕು.
ಶಕ್ತಿಶಾಲಿಯಾದಂಥ ಯುವಕರು ಆಗಬೇಕು. ಸಮೃದ್ಧವಾಗಿ ತನ್ನ ಎಲ್ಲ ಮನಸ್ಸಿನ ಭಾವನೆಗಳಿಗೆ ಉತ್ತರ ಹುಡುಕಿ ಸಾಮಾಜಿಕ ವ್ಯವಸ್ಥೆಗೆ ಉತ್ತರ ಹುಡುಕುವಂಥ ವ್ಯಕ್ತಿಗಳ ನಿರ್ಮಾಣ ಆಗಬೇಕು. ಆ ಕೆಲಸ ಕಾರ್ಯಗಳು ಈ ಕ್ಷೇತ್ರದಿಂದ ಆಗಲಿ ಅಂತ ಹೇಳುವಂಥ ಪ್ರಾರ್ಥನೆಯಿಂದ ಮಾಡಿ ನನ್ನನ್ನು ಬರಲೇಬೇಕು ಅಂತೇಳಿ ನಾರಾಯಣರು ಬಾಕಿಯವರು ಎಲ್ಲರೂ ಕೂಡ ಭಾರಿ ಒತ್ತಡಗಳನ್ನು ಮಾಡಿ ಇಲ್ಲಿ ಕರೆಸ್ಕೊಂಡಿದ್ದಾರೆ. ನಾನು ತುರ್ತಾಗಿ ಮತ್ತೆ ಬ್ಯಾಂಗ್ಳೂರಿಗೆ ಹೋಗಬೇಕಾಗಿದೆ. ರಾಜಕಾರಣಿಗಳಿಗೆ ಒಂದೊಂದು ನಿಮಿಷವೂ ಕೂಡ ಹಲವಾರು ಸಂದರ್ಭದಲ್ಲಿ, ಯಾವಾಗಲಲ್ಲ ಹಲವಾರು ಸಂದರ್ಭದಲ್ಲಿ ಭಾರಿ ಪ್ರಾಮುಖ್ಯ ಇರುತ್ತೆ. ಅಂಥ ಒಂದು ದಿನ ಇವತ್ತು. ಆದ ಕಾರಣ ನಾನು ಇವತ್ತು ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೂ ನಾರಾಯಣರು ಒತ್ತಡ ಮಾಡಿ ನಮ್ಮ ಕಳುವಾಜೆ ವೆಂಕಟರಮಣಗೌಡರು ಮನೆಗೆಲ್ಲ ಅವರ ತಂಡ ಹಿಡ್ಕೊಂಡು ಬಂದು ಎಲ್ಲವನ್ನು ಹೇಳಿದ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೇನೆ. ಈ ಮಣ್ಣಿನಿಂದ ನನಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ಎಲ್ಲೆಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲವೋ ಅಲ್ಲೆಲ್ಲ ಕಡೆ ಕಳಿಸ್ಕೊಟ್ಟಿರಿ ಅಲ್ವಾ ಗೌರೇಖಾ? ಎಲ್ಲ ಕಡೆ ಕಳಿಸ್ಕೊಟ್ಟಿರಿ. ಹಳ್ಳಿಯಿಂದ ಡೆಲ್ಲಿವರೆಗೆ ಕಳಿಸ್ಕೊಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಆದ ಕಾರಣ ಈ ಮಣ್ಣಿನ ಋಣ ನನ್ನ ಮೇಲಿದೆ. ನಾನೊಬ್ಬ ಸಂತೃಪ್ತ ರಾಜಕಾರಣಿ, ಎಲ್ಲವನ್ನು ಪಡ್ಕೊಂಡಿದ್ದೇನೆ. ಯಾವುದು ಮುಂದೆ ಯಾವುದರ ಮೇಲೆ ಆಸೆ ಆಕಾಂಕ್ಷೆಗಳು ನನಗಿಲ್ಲ. ಸಮಾಜ ಸೇವೆ ಒಂದೇ ನನ್ನ ಕೆಲಸ. ಚಿಕ್ಕಪ್ಪನಾಯ್ಕರ ಅವರ ಊರು ನನ್ನ ಊರಿನ ಪಕ್ಕದಲ್ಲಿ. ನನ್ನ ಊರು ಎಷ್ಟು ಸಣ್ಣದು ಅಂತ ಅವರಿಗೆ ಚೆನ್ನಾಗಿ ಗೊತ್ತು. ಸಣ್ಣ ಊರು, ಸಣ್ಣ ಮನೆಯ ಸಣ್ಣ ಹುಡುಗನಾಗಿ ಬಂದವನನ್ನು ದೊಡ್ಡನವಾಗಿ ಬೆಳೆಸಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ. ಮತ್ತೊಮ್ಮೆ ನಿಮಗೆಲ್ಲ ನನ್ನ ತಲೆ ತಗ್ಗಿಸಿ ವಂದಿಸಿ ನಾನು ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir. Esteemed audience, we are really lucky enough to have a ribbon personality, excellent agriculturist, an eminent businessman, vast traveler, influential orator, and a passionate educationist, Mr. Venkatramana Gowda Kalwache, the president of the school. Now, may I please request him to conclude this formal program with chairman's remarks. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯಲ್ಲಿರತಕ್ಕಂಥ ಮಾಜಿ ಮುಖ್ಯಮಂತ್ರಿ ಆದಂಥ ಡಿ ವಿ ಸದಾನಂದ ಗೌಡ್ರೆ ಹಾಗೂ ನಮ್ಮ ಶಾಲೆಯ ಸಂಚಾಲಕರೇ ಹಾಗೂ ಎಲ್ಲ ವೇದಿಕೆಯಲ್ಲಿರತಕ್ಕಂಥ ಗಣ್ಯರೇ, ಸದಾನಂದ ಗೌಡರು ನನಗೆ ಒಂದು ಅವಕಾಶವನ್ನು ಅವರ ಎದುರಲ್ಲಿ ಮಾತಾಡಲಿಕ್ಕೆ ಕೊಟ್ಟಿದ್ದಾರೆ. ನಾನು ಈಗ ಹೋಗ್ತೇನೆ ಅಂತ ನನ್ನಲ್ಲಿ ಹೇಳಿದರು. ನಾನು ಅವರ ಎದುರು ನಿಂತು ಮಾತನಾಡುವಾಗ ಶಕ್ತಿ ಇದ್ದವನಲ್ಲ, ಮಾತನಾಡುವವನು ಅಲ್ಲ. ಅವರು ಹೇಳಿದಂಥ ಮಾತಿಗೆ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತದೆ. ನಾವು ಹಣ ಮಾಡಲಿಕ್ಕೆ ಅಂತ ಶಾಲೆ ಮಾಡಿದ್ದೇ ಅಲ್ಲ, ಒಂದು ವಿಚಾರ. ಮತ್ತೊಂದು, 100ಕ್ಕೆ 100 ಮಾರ್ಕುಗಳನ್ನು ತೆಗೆಯುವಂಥ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿಂದ ಕಲಿಸ್ತೇವೆ ಅಂತ ನಾನು ಭರವಸೆ ಕೊಡುವುದಿಲ್ಲ. ಆದರೆ ನಮ್ಮ ಪ್ರಯತ್ನ ಏನು ಅಂತ ಹೇಳಿದರೆ ಸಂಸ್ಕಾರ ಮತ್ತು ಸಂಸ್ಕೃತಿ, ತುಳು ಸಂಸ್ಕೃತಿ, ಕನ್ನಡ ಸಂಸ್ಕೃತಿಯನ್ನು ಉಳಿಸಬೇಕು. ಆ ನಿಟ್ಟಿನಲ್ಲಿ ನಾವು ಭಗವದ್ಗೀತೆಯ ಪ್ರವಚನಗಳನ್ನು ಕೂಡ ನಾನು ಸಂದರ್ಭ ಸಿಕ್ಕಾಗ ಮಕ್ಕಳಲ್ಲಿ ತುಂಬುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇರ್ತೇವೆ. ಆ ಸಂಸ್ಕೃತಿಯನ್ನು ಉಳಿಸಬೇಕು. ಭಾರತೀಯ ನಮ್ಮ ಪೋಸ್ಟರ್ ಆಫ್ ಭಾರತೀಯ ವ್ಯಾಲ್ಯೂಸ್ ಅಂತ ನಾವು ಏನು ಹಾಕಿದ್ದೇವೆ, ಭಾರತೀಯ ವ್ಯಾಲ್ಯೂಸ್, ಭಾರತೀಯನಾಗಿ ಒಬ್ಬ ಸುಸಂಸ್ಕೃತ ನಾಗರಿಕನಾಗಿ ನಮ್ಮ ಶಾಲೆಯಿಂದ ಹೊರಹೊಮ್ಮುವಂಥದ್ದೇ ನಮ್ಮ ಧನ್ಯತೆ, ನಮ್ಮ ವಿದ್ಯಾಸಂಸ್ಥೆ ಸಿಗುವಂಥ ಒಂದು ಮಾನ್ಯತೆ ಅಂತ ನಾನು ಭಾವಿಸ್ತೇನೆ. ಆ ರೀತಿಯಲ್ಲಿ ನಾವು ವಿದ್ಯಾಸಂಸ್ಥೆಯನ್ನು ನಡೆಸಿಕೊಂಡು ಹೋಗುವುದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ನನಗೆ ಡಿ ವಿ ಸದಾನಂದ ಗೌಡರ ಒಂದು ಪರಿಚಯದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಸುಮಾರು 45 ವರ್ಷಕ್ಕೆ ಮುಂಚೆ ಇರಬೇಕು. ಸುಳ್ಯದಲ್ಲಿ ಒಂದು ಕುಮಿಕ್ಕಿ ಹಕ್ಕಿನ ಒಂದು ಸಮಾವೇಶವನ್ನು ಮಾಡಿದರು, ಹಕ್ಕೊತ್ತಾಯ ಅಂತೇಳಿ. ಆಗ ಡಿ ವಿಯವರ ಮಾತು ಈಗಲ್ಲ, ಎಲ್ಲರೂ ಹೇಳುವಂಥದ್ದು, ಅದು ಬೆಂಕಿಯ ಚೆಂಡು. ಅವರು ಮಾತಾಡ್ತಾರಂತೆ ಆದರೆ ಆ ಸಭೆಗೆ ಜನ ಸೇರ್ತಾರೆ. ಆ ರೀತಿಯಲ್ಲಿ ನಾನು ಕೂಡ ನಮ್ಮ ಅಲ್ಲಿಂದ ಹೋದು ಸುಳ್ಯದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ ರಾತ್ರಿ ಆಯಿತು. ಆಗ 45 ವರ್ಷ ಅಂತ ಈಗ ಇಶ್ಯೂ ನನ್ನ ನೆನಪಿಲ್ಲ. ಆಗ ವಾಹನ ಇರಲಿಲ್ಲ. ಒಬ್ಬ ಪರಿಚಯಸ್ಥ ಪೊಲೀಸರ ಮನೆಯಲ್ಲಿ ತಂಗಿದ್ದು ಮರುದಿವಸ ಬೆಳಿಗ್ಗೆ ನಾನು ಬಂದೆ. ಯಾಕಂತ ಹೇಳಿದರೆ ಈಗ ಅದೊಂದು ದೂರು ಕೂಡ ಉಂಟು. ಅವರು 40 ವರ್ಷಕ್ಕೆ ಮುಂಚಿತವಾಗಿ ಪ್ರಾರಂಭ ಮಾಡಿದ ಹಕ್ಕೊತ್ತಾಯ ಕುಮಿಕ್ಕಿದ್ದು ಕೂಡ ಇವತ್ತು ಕೂಡ ಪರಿಹಾರ ಕಾಣಲಿಲ್ಲ. ಅಕ್ರಮ ಸಕ್ರಮ ಬಂತು. ಆಮೇಲೆ ಅದಕ್ಕೆ ನಾವು ಅರ್ಜಿಯನ್ನು ಕೊಟ್ಟೆವು. ಅರ್ಜಿ ಕೊಟ್ಟ ಮೇಲೆ ಕಂದಾಯ ಇಲಾಖೆಯವರು ಬಂದರು, ಅದನ್ನೆಲ್ಲ ಭೂಮಿ ಅಳತೆ ಮಾಡಿದರು. ಆಮೇಲೆ ಏನು ಅದಕ್ಕೆ ಮನೆಗಾರರು ಬರು ಅಂತ ಹೇಳಿದರು, ಅವರು ಬಂದರು. ಆಮೇಲೆ ತಹಶೀಲ್ದಾರ್ ಬರಬೇಕು ಅಂತ ಹೇಳಿದ್ರು, ಅವರು ಬಂದರು. ಎಲ್ಲ ಫೈಲ್ ರೆಡಿ ಆಯಿತು. ರೆಡಿ ಆದ ಮೇಲೆ ಸಿಟ್ಟಿಂಗ್ ಇಡಬೇಕು ಅಂತಾಯಿತು. ಸಿಟ್ಟಿಂಗ್ ಇಟ್ಟರು.
ಎಲ್ಲ ಅವರವರ ಪಾಲಿದ್ದು ನನಗಿಷ್ಟು ನನಗಿಂತ ಕೊಟ್ಟರು. ಸಿಟ್ಟಿಂಗಲ್ಲಿ ಇದು ಮಂಜೂರಾತಿ ಆಗೋದಿಲ್ಲ, ಇದರಲ್ಲಿ ಕುಮ್ಕಿ ಬಂದಾಗ ಕೊಡುವ ನಿಮಗೆ ಅಂತ ಪುನಃ ಕಲಿಸಿದರು. ಅವರೆಲ್ಲ ಬೇಕಾದಷ್ಟು ಸಂಪಾದನೆ ಮಾಡಿಕೊಂಡ್ರು. ಆದರೆ ಆ ಕುಮಿಕ್ಕಿ ಇವತ್ತು ಕೂಡ ಕುಮಿಕ್ಕಿಯಾಗಿ ಉಳಿದಿಲ್ಲ. ಎಷ್ಟೋ ಜನರು ಅದರಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ. ಬೋರ್ವೆಲ್ ತೆಗೆದು ಅಡಿಕೆ ಮರ, ತೆಂಗಿನ ಮರ, ರಬ್ಬರ್ ಎಲ್ಲ ಕೃಷಿ ಭೂಮಿ, ಅದು ಇವತ್ತು ಕೂಡ ಪರಿಹಾರವನ್ನು ಕಾಣಲಿಲ್ಲ. ಹಾಗೆ ನನಗೆ ಅವತ್ತು ಅವರ ಪರಿಚಯ ಆದ್ದು. ಆ ಬಳಿಕ ರಾಜಕೀಯವಾಗಿ ಮುಂದುವರೆದುಕೊಂಡು ಹೋದರು. ಆಗ ಅವರು ರಾಜ್ಯಕ್ಕೆ ಅದಕ್ಕೆ ಪ್ರವೇಶ ಮಾಡುವಂಥದ್ದು ಒಬ್ಬ ವಕೀಲರಾಗಿದ್ದರು, ಒಬ್ಬ ಮಾತುಗಾರರಾಗಿದ್ದರು ಅಷ್ಟೇ. ಮತ್ತು ಇಂಗ್ಲೀಷ್ ಮಾಧ್ಯಮ, ಇಂಗ್ಲೀಷ್ ಬೇಕು ಅಂದರೆ ಇವತ್ತು ಇಡೀ ವಿಶ್ವದಲ್ಲಿ ಜನಸಂಖ್ಯೆ ಇರುವಂಥದ್ದು ನಮ್ಮ ಭಾರತ ದೇಶ ಪ್ರಥಮ. ಚೈನಾ ಇತ್ತು, ಅದನ್ನು ದಾಟಿ ನಾವು ಮುಂದಕ್ಕೆ ಹೋಗಿ ಆಯಿತು. ನಿರುದ್ಯೋಗ ಅಂತ ಹೇಳಿದರೆ ನಮ್ಮ ಮಕ್ಕಳು ಇಂಗ್ಲೀಷನ್ನು ಕಲೀಲೇಬೇಕು, ಅನಿವಾರ್ಯ. ಇಂಗ್ಲೀಷ್ ಕಲಿತು ದೇಶದ ಮೂಲೆ ಮೂಲೆಗಳಲ್ಲಿ ಕಲಿತು ಮನೆಯಲ್ಲಿ ಕೂತ್ಕೊಳ್ಳುವುದಲ್ಲ, ಅವರು ಇಡೀ ವಿಶ್ವದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ತಮ್ಮ ಉದ್ಯೋಗವನ್ನು ಅರಸುವಂಥದ್ದಾಗಬೇಕು, ಜಾಣರಾಗಬೇಕು, ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ಆಗಿದ್ದರೆ ಮಾತ್ರ ನಮಗೆ ಬದುಕುವುದಕ್ಕೆ ಅವಕಾಶ. ಡಾಲರ್ನೇ ಎದುರು ನಮ್ಮ ಹಣ ದಿನದಿಂದ ದಿನಕ್ಕೆ ಕುಸಿತಾ ಹೋಗ್ತದೆ. ಇದು ನಾವು ಕೂಡ ಬಲಿಷ್ಠರಾಗಬೇಕು ಅಂತ ಹೇಳಿದ್ರೆ ವಿಜ್ಞಾನ ಕಲಿಬೇಕು. ನಾವು ಕೂಡ ಬಲಿಷ್ಠ ರಾಷ್ಟ್ರಗಳು ಏನು ನಮ್ಮ ಮೇಲೆ, ಈ ಬಡ ರಾಷ್ಟ್ರಗಳ ಮೇಲೆ ಅವರು ಏನು ಸವಾರಿಯನ್ನು ಮಾಡ್ತಾರೆ ಅದು ನಿಲ್ಲಬೇಕು ಅಂತ ಆದರೆ ನಾವು ಕೂಡ ಇಂಗ್ಲೀಷ್ ಕಲಿಬೇಕು, ವಿದ್ಯಾವಂತರಾಗಬೇಕು, ವಿಜ್ಞಾನ ಕಲಿಬೇಕು. ನಾವು ಅವರಿಗೆ ಸವಾಲನ್ನು ಎಸೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಆಗಿದ್ದರೆ ಮಾತ್ರ ನಮ್ಮ ಮಕ್ಕಳು ಕೂಡ ಕಲಿಬೇಕು. ಆ ನಿಟ್ಟಿನಲ್ಲಿ ಒಂದಷ್ಟು ಮಕ್ಕಳಿಗೆ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣವನ್ನು ಇಂಗ್ಲೀಷನ್ನು ಕಲಿಸಿದಾಗ ಅವರು ಬುದ್ಧಿವಂತರಾದಾಗ ಅವರ ಈಗ ಬೇಸಾಯ ಮಾಡಿ ಗದ್ದೆ ಉತ್ತು ನನ್ನ ಕಾಲದಾಗೆ ಯಾರು ಕೂಡ ಜೀವನ ಮಾಡುವಂಥ ಪರಿಸ್ಥಿತಿ ಇಲ್ಲ. ಎಲ್ಲರೂ ವ್ಯವಸ್ಥೆ ಹಣದಿಂದ ಹೋಗಿದ್ದಾರೆ, ಗದ್ದೆ ಇಲ್ಲ. ಆಗಿರುವಾಗ ಪ್ರತಿಯೊಬ್ಬರು ಕೂಡ ಮಕ್ಕಳನ್ನು ನಾವು ಕಲಿತು ಪ್ರಯೋಜನ ಇಲ್ಲ, ನಮ್ಮ ಮಕ್ಕಳ ಮೊಮ್ಮಕ್ಕಳ ವಿದ್ಯಾಭ್ಯಾಸವನ್ನು ಕಲೀಲಿ, ಭಾರತವನ್ನು ಮುನ್ನಡೆಸುವಂಥ ಶಕ್ತರಾಗಲಿ ಅಂತ ನಾನು ಅದು ಕೇಳ್ಕೊಳ್ತಾನೆ. ಇವತ್ತು ಪರಿಸರ ದಿನಾಚರಣೆಯನ್ನು ಆಚರಿಸಿ ನಾವು ಗಿಡಕ್ಕೆ ನೀರನ್ನು ಹಾಕಿದ್ದೇವೆ. ನಾನು ಪರಿಸರದ ಬಗ್ಗೆ ಮೋದಿಯವರು ಹೇಳ್ತಾರೆ, ಬಂಗಾರ ತ್ಯಜಿಸಿ, ಇಂಧನ ಉಳಿಸಿ, ದೇಶವನ್ನು ರಕ್ಷಿಸಿ, ಮೊಬೈಲ್ ಹಿತವಾಗಿ ಬಳಸಿ, ನೀರನ್ನು ಎಷ್ಟು ಬೇಕು ಅಷ್ಟೇ ಬಳಸಿ, ಪ್ಲಾಸ್ಟಿಕ್ಕನ್ನು ನಿರ್ಬಂಧ ಮಾಡಿ, ಯಾರೂ ಕೂಡ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡಬೇಡಿ. ನಾನು ಕೂಡ ಒಬ್ಬ ಪರಿಸರದಲ್ಲಿ ಇರುವವನು, ಪರಿಸರ ಅಂದರೆ ನಾನು ಸೇರಿದವನು, ಪ್ರತಿಯೊಬ್ಬರು ಆ ಚಿಂತನೆಯನ್ನು ಮಾಡಬೇಕು ಅಂತ ಹೇಳುತ್ತಾ ಡಿ.ವಿ. ಅವರು ಹೋಗ್ತಾರೆ, ಈಗ ಟೈಮ್ ನೋಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಶಾಲೆಗೆ ದೂರದಿಂದ ಬಂದು ನಮಗೋಸ್ಕರ ಬೆಳಿಗ್ಗೆ 7 ಗಂಟೆಗೆ ಎದ್ದು ಈಗ ಪುನಃ 2 ಗಂಟೆ ಫ್ಲೈಟಲ್ಲಿ ಹೋಗುವವರಿಗೆ ಬಂದಿದ್ದಾರೆ. ಅವರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದರೂ ಕೂಡ ಸಾಕಾಗಲಿಕ್ಕಿಲ್ಲ. ನಮ್ಮ ಸಂಸ್ಥೆಯ ಪರವಾಗಿ ಇನ್ನೂ ಕೂಡ ಬರ್ತಾ ಇರಿ, ನಮಗೆಲ್ಲರ ಆಶೀರ್ವದಿಸಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಪುತ್ತೂರು ಮಹಾಲಿಂಗೇಶ್ವರ ದೇವರು ಸದಾ ಅವರ ಬಾಯಿಯಲ್ಲಿ ನೆನೆಸುವಂಥದ್ದು, ಮಹಾಲಿಂಗೇಶ್ವರನನ್ನು ಈ ಹಂತಕ್ಕೆ ಬೆಳೆಸಿದ್ದಾನಂತೇಳಿ. ಇನ್ನೂ ಕೂಡ ಒಂದು ಹಂತದಲ್ಲಿ ಇವರು ಹೋಗ್ತಾರಂತೆ, ರಾಜ್ಯಸಭಾ ಸದಸ್ಯತ್ವ ಅವರಿಗೆ ದೊಳೆಯರಿ, ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಅವರನ್ನು ಆಶೀರ್ವದಿಸಲಿ ಅಂತ ಅಪೇಕ್ಷಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ಆದರಣೀಯರೇ, ಏರಿ ಬಂದ ಏಣಿ ಮತ್ತು ದಾಟಿ ಬಂದ ದೋಣಿ ಇವುಗಳನ್ನು ಮರೆಯಬಾರದಂತೆ. ಅಂತೆಯೇ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಳ್ಳಲು ಕಾರಣಕರ್ತರಾದ ಪ್ರತಿಯೊಬ್ಬರನ್ನೂ ಸ್ಮರಿಸಬೇಕಾದುದು ನಮ್ಮ ಆದ್ಯ ಕರ್ತವ್ಯ. ಇಟ್ ಈಸ್ ಆಲ್ವೇಸ್ ಅ ಥಾಟ್ಫುಲ್ ಜಾಬ್ ಟು ಥ್ಯಾಂಕ್ one and all. Now I respectfully invite the captain of our school, respected headmaster Mr. Amarnath sir, to propose vote of thanks. Over to you, sir. Respected dignitaries on the dais, fellow teachers, non-teaching staff, well-wishers of the school and beloved students. On behalf of AVG English Medium School, I have been entrusted with a pleasant duty of proposing vote of thanks on this occasion of our Aramba 2026. First and foremost, I express sincere gratitude to our President Sri Venkatramana Gowda Kalwaje, who has presided over this function. Sir, on behalf of this program,
I thank you to this program. We are deeply honored and grateful to Sri D.V. Sadananda Gowda, the former Chief Minister of Karnataka, for inaugurating our academic year 2026-27. Your presence has truly elevated this ceremony, and your words will inspire us in our future days. Sir, thank you on behalf of our school for gracing this occasion. I extend our thanks to Sri A.V. Narayan, the founder and correspondent of this esteemed institution, for gracing this occasion and for steering this institution with dedication. Thank you so much, sir. I also thank the Vice President of this institution, Sri Umesh Malvelu, and Administrator and Joint Secretary of the Governing Council, Sri Guddappa Gowda Balya, for their timely suggestions. I extend my gratitude to Srimati Soumya Shri Hegde, the President of PTA, who is the backbone of our school and all the school activities. Thank you so much, madam. I extend my deep sense of gratitude to honorable members of Governing Council, the members of Parent-Teacher Association, my colleagues, for their tireless effort for organizing this program. Finally, I extend my gratitude to all the parents, the well-wishers, and the person of various fields, and our beloved students for your wholehearted participation today. Your presence makes Aramba a meaningful. Our special thanks goes to the press and media person present here. Your support in taking our school activities to the public is invaluable. We request your continued cooperation in future days also. Thank you so much, the media and the press people. With the motto poster Bharatiya Values, let us begin this academic year with renewed energy. Thank you one and all. Thank you, sir. Now we shall observe national anthem. All of us shall please rise. जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभाशिष मागे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे. ಅತಿಥಿಗಳೇ, ಊಟದ ಭೋಜನ ವ್ಯವಸ್ಥೆ ಇದೆ. ಮಕ್ಕಳಿಗೆ, ಪೋಷಕರಿಗೆ, ಅತಿಥಿಗಳಿಗೆಲ್ಲರಿಗೂ ಭೋಜನದ ವ್ಯವಸ್ಥೆ ಇದೆ. ಭೋಜನ ಸ್ವೀಕರಿಸಿ ಮನೆಗೆ ತೆರಳಬೇಕಾಗಿ ವಿನಂತಿ.
ಹಾಲು ದಯವಿಟ್ಟು ಎಲ್ಲರೂ ಹಲೋ ಇನ್ನೊಂದು 10 ನಿಮಿಷದಲ್ಲಿ ಭೋಜನ ಪ್ರಾರಂಭ ಆಗಲಿಕ್ಕಿದೆ. ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ಹೊರಡಬೇಕಾಗಿ ವಿನಂತಿ.
ಪೂಜೆ ಪ್ರಸಾದ ಇದೆ. ಪೂಜೆ ಪ್ರಸಾದ ಎಲ್ಲರೂ ಸ್ವೀಕರಿಸಬೇಕು. ದೇವರ ಪೂಜೆ ಪ್ರಸಾದ ಇದೆ, ಎಲ್ಲರೂ ಸ್ವೀಕರಿಸಬೇಕು.
ಆ